ಇತ್ತನು ಮಾಲೆಯನು ಈತಗೆ ಗಜ ಕಿಟ್ಟೆನು ಈತಗೆ ಕುಡಿಗೈದಿಯುವುದು ಈ ಬರಿಯನ್ನನು ಸೋಲಿಸಿನ ಕವನಾಡು ದೇವ ಏತಗೆ ಬಂದನು ಮುನಿವ ಏನು ನಡೆದು ಹೋಯಿತು ನೋಡಿ. ಬಲಿ ಚಕ್ರವರ್ತಿಯಿಂದ ನಾವೆಲ್ಲರೂ ಸೋಲಲ್ಪಟ್ಟವರಾಗಿ ಎಲ್ಲವನ್ನು ಕಳೆದುಕೊಂಡಂತಹ ಸ್ಥಿತಿಗೆ ತಲುಪಿದ್ದೇವೆ. ಈ ಸಂದರ್ಭದಲ್ಲಿ ನನಗೆ ಎಲ್ಲವೂ ಕೂಡ ಮತ್ತೆ ನೆನಪಿಗೆ ಬರುತ್ತಾ ಇದೆ. ಈ ಎಲ್ಲ ನಮ್ಮ ಸೋಲಿಗೆ ಮೂಲ ಕಾರಣ ಯಾವುದು? ದುರ್ವಾಸರ ಶಾಪ. ಇಲ್ಲದೆ ಇದ್ರೆ ಯಾವಾಗಲೂ ಇಲ್ಲದೆ ಇರುವಂತಹ ಯೋಚನೆ ಆ ದಿವಸ ನನಗೆ ಯಾಕೆ ಬಂತೋ ನಾನು ಅರಿಯೆ. ಮೆರವಣಿಗೆಗೆ ಹೊರಡುವಂತಹದ್ದು, ವೈಭವವನ್ನು ಪ್ರದರ್ಶನ ಮಾಡುವಂತಹದ್ದು, ಆ ಕಾಲಕ್ಕೆ ದುರ್ವಾಸರು ಬಂದಂತಹದ್ದು, ಅವರನ್ನ ಮಾತನಾಡಿಸಿರುವಂತಹದ್ದು, ಅವರು ನನಗೆ ಮಾಲೆಯನ್ನ ಇತ್ತದ್ದು, ನಾನು ಅದನ್ನು ಐರಾವತಿಗೆ ಕೊಟ್ಟದ್ದು, ಅದು ಅದನ್ನು ಪುಡಿ ಮಾಡಿದ್ದು. ಇದೆಲ್ಲವೂ ಕೂಡ ಕನಸಿನಲ್ಲಿ ನಡೆದು ಹೋದ ಹಾಗೆ ನಡೆದು ಹೋಯಿತಲ್ಲ. ಎಲ್ಲ ನಮ್ಮ ಈ ಘಟನಾವಳಿಗಳಿಗೆ ಅದುವೇ ಹೇತುವಾಗಿ ಹೋಯಿತಲ್ಲ. ನಾನು ಆ ದಿವಸ ಮೆರವಣಿಗೆ ಹೊರಡದೇ ಇರ್ತಿದ್ರೆ ಇವತ್ತು ಇಂದಿನ ದಿವಸ ನಮಗೆ ಸೋಲ ಇದ್ರೆ ಆಗಲಿಕ್ಕಿತ್ತ? ಅದಕ್ಕೆ ಯಾವಾಗ್ಲೂ ಇರುವಂತಹದ್ದನ್ನೇ ಮುಂದುವರಿಸಬೇಕು ಬಿಟ್ರೆ ಹೊಸ ಪರಂಪರೆಗೆ ನಾಂದಿ ಹಾಡಿದ್ರೆ ಹೀಗೆ ಆಗುದು. ಎಲ್ಲವನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಆದ್ರೆ ಎಷ್ಟು ದಿವಸ ಅಂತ ನಾವು ಈ ರೀತಿಯಾಗಿ ದುಃಖದಪ್ತರಾಗಿಯೇ ಇರುವಂತಹದ್ದು. ಬಂದಂತಹ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕೋ ಬೇಡವೋ? ಏನು ಮಾಡೋಣ? ಆ ಬಲಿಯಾದರೂ ಹರಿಭಕ್ತನಿದ್ದಾನೆ. ಅವನನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ನಮ್ಮನ್ನು ಹೊರೆಯಬೇಕು ಅಂತ ಇದ್ರೆ ಹರಿಯೇ ಆಗಬೇಕಷ್ಟೇ. ನೋಡೋಣ, ಹರಿಭಕ್ತನಾದಂತಹ ಬಲಿಯ ಎಲ್ಲ ಚಟುವಟಿಕೆಗಳ ಕುರಿತಾಗಿ ಹರಿಯಲ್ಲಿಯೇ ದೂರಿಡುವುದಕ್ಕೆ ಬೇಕಾಗಿ ನಡೆಯೋಣ ವೈಕುಂಠ. ಸಾಧು ಸಜ್ಜನರ ರಕ್ಷಣೆಗಾಗಿ ದುಷ್ಟ ದುರ್ಜನರ ನಿಗ್ರಹಕ್ಕಾಗಿ ಜೀವನದಲ್ಲಿ ಅದೆಷ್ಟೋ ನಾಟಕಗಳನ್ನು ಮಾಡಿದವ ನಾನಾಗಿದ್ದೇನೆ.
ಹಾಗಿದ್ರೆ ಯಾಕೆ ಈ ರೀತಿಯಾದಂತಹ ವರ್ತನೆಯನ್ನು ತೋರಿಸಿ ಬಿಟ್ಟೆ ಎನ್ನುವುದಕ್ಕೆ ಉತ್ತರ ಎನ್ನುವ ಹಾಗೆ ಧರ್ಮ ರಕ್ಷಣೆ ಎನ್ನುವುದನ್ನು ಮಾಡಲೇಬೇಕಾಗುತ್ತದೆ. ಧರ್ಮ ಅಂದರೆ ಏನು ಎನ್ನುವುದಕ್ಕೆ ಸಾಮಾನ್ಯವಾದಂತಹ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಯಾವುದು ಗಾಢವೂ ಗೂಢವೂ ಆಗಿರ್ತದೆಯೋ, ಯಾವುದು ವಿಶ್ವಸೂತ್ರವನ್ನೇ ನಿಯಂತ್ರಿಸುತ್ತದೆಯೋ ಅದು ಧರ್ಮ ಎನಿಸಿಕೊಳ್ಳುತ್ತದೆ. ಅದನ್ನು ಅರ್ಥೈಸಿಕೊಳ್ಳಬೇಕಿದ್ರೆ ನೀತಿ ಎನ್ನುವುದು ಬೇಕಾಗುತ್ತದೆ. ನೀತಿ ಬೇರೆಯಲ್ಲ, ನೇತ್ರ ಬೇರೆಯಲ್ಲ. ನೀತಿ ಎಂಬ ನೇತ್ರವನ್ನು ಹೊಂದಿದವನೇ ನೇತಾರನೆನಿಸಿಕೊಳ್ತಾನೆ. ಹಾಗಿದ್ರೆ ನೇತಾರನ ಜಾಗದಲ್ಲಿ ನಿಂತವರಿದ್ದೇವೆ. ಆದಿಮಾಯೆಯಿಂದ ನಮಗೆ ಸಿಕ್ಕಿದಂತಹ ಕಾರ್ಯ ಅದುವೇ ಅಲ್ವೇ? ಪಾಲನೆಯನ್ನು ಮಾಡುತ್ತಾ ಬರಬೇಕು ಎನ್ನುವ ಹಾಗೆ ನನ್ನದ್ದಾದಂತಹ ಕರ್ತವ್ಯದಲ್ಲಿ ಚ್ಯುತಿಯನ್ನು ಕಂಡೆ ಅಂತ ಆದರೆ ಜೀವಿಯು ಜೀವನದಲ್ಲಿ ಮಾಡಬೇಕಾದಂತಹ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಉಂಟೆ ಹೇಳಿ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಜೀವಿಗಳಿಗೆ ಯಾವುದೆಲ್ಲ ಬೇಕೋ ಅದನ್ನು ಕೊಟ್ಟು ಪಾಲಿಸುವಂತಹ ಅಧಿಕಾರವನ್ನು ಹೊಂದಿದವ ನಾನಾಗಿದ್ದೇನೆ. ಚತುರ್ವಿಧವಾದಂತಹ ಮೋಕ್ಷ ಯಾವುದುಂಟೋ ಅದನ್ನು ಕೊಡುವಂತಹ ಮೋಕ್ಷದಾಯತ್ ಜನಾರ್ದನ ಎನ್ನುವ ಹಾಗೆ ಎಲ್ಲರೂ ನನ್ನನ್ನೇ ಕೊಂಡಾಡ್ತಾ ಇದ್ದಾರೆ. ಹಾಗಿದ್ರೆ ಧರ್ಮರಕ್ಷಣೆ 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 ನಮ್ಮದಾದಂತಹ ಧ್ಯೇಯ ಎನ್ನುವ ಹಾಗೆ ಯೋಚನೆ ಮಾಡಿದ್ದೇನೆ. ಯಾರೋ ಸ್ತುತಿಸುತ್ತಾ ಬರ್ತಾ ಇದ್ದಾರಲ್ವಾ? ಯಾರದು? ಜಯತು ಜಯ ಧುಮತನ ಜಯತು ಜಯ ಖಡ ಶಿಕ್ಷಾ ಶ್ರೀಹರಿ ರಕ್ಷಿಸು ಎನ್ನುತ್ತ ಪದಗಳಿಗೆ ಗುಣಮಯ ಜಯ ಜಯ ಸುರಪ ನಿನ್ನಯ ಏನು ಬಂದೈ ನನ್ನನ್ನೇ ಸ್ತುತಿಸುತ್ತಾ ಇತ್ತ ಬಂದವರು ಯಾರು ಎನ್ನುವ ಹಾಗೆ ದೂರದಿಂದ ನೋಡಿದಾಗ ನೀವು ಬಂದದ್ದು ಅಂತ ಗೊತ್ತಾಯಿತು. ಮುಕ್ಕೋಟಿ ದೇವತೆಗಳು. ಹಾಗಿದ್ರೆ ನನ್ನನ್ನು ಸ್ತುತಿ ಮಾಡಿ ಬರುವಂತಹ ಕ್ರಮ ನೋಡಿದ್ರೆ ಯಾವತ್ತಿನ ಹಾಗೆ ಇವತ್ತು ಬಂದದ್ದಲ್ಲ. ಮುಖ ನೋಡಿದೆ ಅಂತ ಆದ್ರೆ ಕೊಳದಲ್ಲಿರುವಂತಹ ತಾವರೆಯನ್ನು ಬೇರು ಸಹಿತ ಕಿತ್ತು ಬಂಡೆಯ ಮೇಲೆ ಎಸೆದ್ರೆ ಯಾವ ರೀತಿ ಬಾಡಿ ಬಸವಳಿದು ಹೋಗುತ್ತದೋ ಅದೇ ತೆರನಾಗಿ ನಿಮ್ಮೆಲ್ಲರ ಮುಖಾರವಿಂದವೂ ಕಾಣ್ತಾ ಇದೆ. ಹಾಗಿದ್ರೆ ಯಾರೆಲ್ಲೋ ಕೈ ಸೋತು ಹೋಗಿದ್ದೀರಿ ಎನ್ನುವುದನ್ನು ನಿಮ್ಮ ಮುಖವೇ ಸೂಚಿಸುತ್ತದೆ. ಆದ್ದರಿಂದ ಕೇಳುವುದಿಷ್ಟೇ, ಸಂತೋಷದಿಂದ ಇರಬೇಕಾದಂತಹ ನೀವು, ಸ್ವರ್ಗಲೋಕದಲ್ಲಿ ಇರಬೇಕಾದಂತಹ ನೀವು ಈ ವೈಕುಂಠಕ್ಕೆ ಬರಬೇಕಿದ್ರೆ ಏನು ಕಾರಣ ಎನ್ನುವುದನ್ನು ಹೇಳಬಹುದೇ? ಭರಿತ ಸೌಭಾಗ್ಯದಳು
ಕ್ಷೇಮನು ಸಲಹೈ ಭರಿತ ಸೌಭಾಗ್ಯದೊಳು ಶೋಭಿಪ ಆಡುತ್ತಿರಲು ದೇವ ದೇವೇಂದ್ರ, ನಮಗ ಬಂದಿರುವಂತ ಕಷ್ಟವನ್ನು ನಾನು ಏನೆಂದು ಭಿನ್ನವಿಸಿಕೊಳ್ಳಲಿ ತಂದೆ. ಏನಾಯ್ತಯ್ಯ? ದೇವ, ಓ ನಾನೊಂದು ದಿನ ಆ, ನಮ್ಮ ಸುರಲೋಕದ ಸಂಪತ್ತನ್ನೆಲ್ಲ ಆ, ಐರಾವತದ ಮೇಲೆ ಹೇರಿಕೊಂಡು ಆ, ಐರಾವತವನ್ನು ಏರಿಕೊಂಡು ಆ, ಅಪ್ಸರಾಂಗನೆಯರನ್ನು ಸೇರಿಸಿಕೊಂಡು ಆ. ಒಂದು ವೈಭವದ ಮೆರವಣಿಗೆಯನ್ನು ಹೊರಟೆ ಸ್ವಾಮಿ. ಹೌದೇ? ದೇವ, ಓ ನಮ್ಮ ಮೆರವಣಿಗೆ ಆ, ಅದೆಷ್ಟು ವೈಭವದಿಂದ ಸಾಗುತ್ತಿತ್ತೋ ಏನು. ಆ, ಅದೇ ಕಾಲಕ್ಕೆ ಬಂದವರು ಆ, ಅತ್ರಿಜ ಸುತರಾದಂತ ದೂರ್ವಾಸ ಮಹರ್ಷಿಗಳು ಆ, ಬಂದಂತ ಅವರು ಆ, ಅವರ ಕೈಯಲ್ಲಿದ್ದಂತ ಒಂದು ವರ ಪುಷ್ಪ ಮಾಲಿಕೆಯನ್ನು ಆ, ನನಗಿತ್ತರು ದೇವ. ಆ, ನಾನಾದರೂ ಆ. ನನ್ನ ಮನಸ್ಸಿನಲ್ಲಿ ಏನು ಯೋಚನೆ ಬಂತೋ ನನಗದು ಅರಿಯದೇ ಹೋಯಿತು. ಹ್ಮ್. ನನ್ನ ಕೈಗಿತ್ತಂತಹ ಆ ಪುಷ್ಪ ಮಾಲೆಯನ್ನು ಆ. ನಾನು ತೆಗೆದು ನಾನು ಏರಿಕೊಂಡು ಹೋದಂತಹ ಆ. ಆ ಗಜದ ಕೊರಳಿಗೆ ಹಾಕಿದೆ. ಓಹೋ. ಆದರೆ ಎಷ್ಟಾದರೂ ಪ್ರಾಣಿಯಲ್ವೇ ಸ್ವಾಮಿ ಆ ಗಜ. ಆ, ಆ ಗಜವಾದರೂ ಆ, ಆ ಮಾಲೆಯನ್ನು ಆ, ತನ್ನ ಸೊಂಡಿಲಿನಿಂದ ತೆಗೆದು ಆ. ಕಾಲಿನಲ್ಲಿ ಹೊಸಕಿ ಹಾಕಿತು. ಹೌದೇ? ಹೌದು ದೇವ. ಆ, ಪರಿಣಾಮವಾಗಿ ಆ. ದೂರ್ವಾಸರು ಕೋಪಗೊಂಡರು. ಕೋಪಗೊಳ್ಳದೆ ಕೋಪಗೊಂಡದ್ದು ಮಾತ್ರವಲ್ಲ, ಆ. ಶಪಿಸಿಯೇ ಬಿಟ್ಟರು ದೇವ. ಏನು? ಯಾವ ಅಧಿಕಾರದ ಅಹಂಕಾರದಿಂದ ಸಂಪತ್ತಿನಿಂದ ನೀನು ಮೆರೆಯುತ್ತಾ ಇದೆಯೋ ಆ. ಅಂತ ನಿನ್ನ ಸುರಲೋಕದ ಸಂಪತ್ತುಗಳೆಲ್ಲ ಆ. ಸಮುದ್ರ ಪಾಲಾಗಿ ಹೋಗಲಿ, ಆ, ಸುರಲೋಕ ಅನ್ಯರ ಪಾಲಾಗಿ ಹೋಗಲಿ ಆ. ಎಂದು ಶಾಪವನ್ನೇ ಕೊಟ್ಟು ಬಿಟ್ಟರು. ಆಹಾ. ಇದೇ ಕಾಲಕ್ಕೆ ಸರಿಯಾಗಿ ಹ್ಮ್. ಸುರಲೋಕದ ಸಂಪತ್ತೆಲ್ಲ ಆ. ಸಮುದ್ರ ಪಾಲಾಗಿ ಹೋಯಿತು ದೇವ. ಹೌದೇ? ಅದೇ ಕಾಲಕ್ಕೆ ಬಂದವ ಆ. ಶೋಣಿತಾಪುರಧೀಶನಾದಂತಹ ಬಲಿಚಕ್ರವರ್ತಿ ಆ, ಅಪರಿಮಿತವಾದಂತಹ ಸೇನೆಯನ್ನು ಸೇರಿಸಿಕೊಂಡು ಆ. ಸುರಲೋಕದಂತ ಧಾವಿಸಿ ಬಂದ. ಆ. ದೇವತೆಗಳಾದ ನಮ್ಮನ್ನೆಲ್ಲ ಆ. ಹೊಡೆದೋಡಿಸಿ ಸುರ ಗದ್ದುಗೆಯನ್ನು ಅಲಂಕರಿಸಿಕೊಂಡವನಿದ್ದಾನೆ ಆತ. ಆ. ದೇವ, ಆ. ಆತನ ಬಾಧೆಯನ್ನೂ ತಾಳಲಾರಿವು. ಆ. ಈ ಕಷ್ಟದಿಂದ ನೀನೇ ಮುಕ್ತಗೊಳಿಸು ದೇವ. ಈಗ ನನ್ನಲ್ಲಿಗೆ ಬಂದು ಗೋಳಿಡ್ತಾ ಇದ್ದೀರಾ? ಹೌದು ದೇವ. ತಾಳಿ ಧೈರ್ಯ ಮುನಿಪನಾಶ ಮುನಿಗಳು ಬರುತ್ತಿರುವಂತಹ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಒಂದು ಮಾಲಿಕೆ ಇತ್ತು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಹೌದು. ಹಾಗಿದ್ರೆ ಅವರಿಗೆ ಆ ಮಾಲಿಕೆ ಎಲ್ಲಿಂದ ಬಂತು ಎನ್ನುವುದನ್ನು ವಿಮರ್ಶೆ ಮಾಡಬೇಕಿತ್ತು. ಓಹೋ. ಹಾಗಿದ್ರೆ ಅಂತಹ ವಿಮರ್ಶೆಗೆ ನೀನು ಒಳಗಾಗಲಿಲ್ಲ. ಇಲ್ಲ. ಹಾಗಿದ್ರೆ ಅರ್ಥ ಏನು? ಏನು? ಅಧಿಕಾರವನ್ನು ಹೊಂದಿದವನಿದ್ದೀಯಾ? ಹೌದು. ನನ್ನನ್ನು ಯಾರು ಕೇಳುವವರಿಲ್ಲ, ಯಾರು ಹೇಳುವವರಿಲ್ಲ. ನಮ್ಮ ಅಧಿಕಾರವನ್ನು, ನಮ್ಮಲ್ಲಿರುವಂತಹ ಸಂಪತ್ತನ್ನು ಹಾ. ಪ್ರದರ್ಶಿಸುವುದಕ್ಕೆ ಬೇಕಾಗಿ ಹೊರಟಂತ
ನಮ್ಮ ವೈಭವದ ಮೆರವಣಿಗೆದಾಗಿತ್ತು. ವೈಭವದ ಮೆರವಣಿಗೆ ಆಗಿರಬಹುದು, ಆದ್ರೆ ಬಂದವರು ಯಾರು ಎನ್ನುವುದನ್ನು ನಾವು ವೀಕ್ಷಿಸಬೇಕಾಗುತ್ತದೆ. ಅವರ ಯೋಗ್ಯತೆ ಏನು ಎನ್ನುವುದನ್ನು ನಾವು ಚರ್ಚಿಸಬೇಕಾಗುತ್ತದೆ. ಹಾಗಿದ್ರೆ ಅಂತಹ ಕಾರ್ಯಕ್ಕೆ ನೀನು ಮನ ಮಾಡಲಿಲ್ಲ ಅಂತ ಆದ್ರೆ, ನಿನ್ನ ಮನಸ್ಸು ಅಲ್ಲಿಗೆ ಒಡಂಬಡಲಿಲ್ಲ ಅಂತ ಆದ್ರೆ ಅದರ ಅರ್ಥ ಏನು? ನಿನ್ನಲ್ಲಿ ರಾಜಸ ಗುಣ ಎನ್ನುವುದು ತುಂಬಿ ತುಳುಕಾಡ್ತಾ ಇತ್ತು. ಹಾಗಿದ್ರೆ ಆಕ್ಯವಾಳತ್ವದ ಗುಣ ಎನ್ನುವುದು ನಿನ್ನಲ್ಲಿ ಜಾಗೃತವಾಗಿ ಹೋಯಿತು. ಹಾಗಿದ್ರೆ ಮದ ಎನ್ನುವುದನ್ನು ನೀನು ಪ್ರದರ್ಶನ ಮಾಡಿದೆ. ಮದ ಎನ್ನುವುದು ಯಾವ ಅಧಿಕಾರದಲ್ಲಿ ಇರ್ತಾನೋ ಅಂತವನಿಗೆ ಮದ ಎನ್ನುವುದು ಬಂತು ಅಂತ ಆದ್ರೆ ಅವನ ಅಧಿಕಾರದಲ್ಲಿ ಇರುವುದಕ್ಕೆ ಹೆಚ್ಚು ಸಮಯ ಇಲ್ಲ ಎನ್ನುವುದನ್ನು ನೀನೇ ಸ್ಫುಟಪಡಿಸಿ ಬಿಟ್ಟೆ. ಈ ಸಂದರ್ಭದಲ್ಲಿ ಬಂದು ನನ್ನಲ್ಲಿ ಗೋಳಿ ಇಡ್ತಾ ಇದ್ದೀರಿ. ನೀನಲ್ಲದೆ ನಮ್ಮನ್ನು ಪರಿಯುವುದಕ್ಕೆ ಅನ್ಯರು ಯಾರಿದ್ದಾರೆ ಸ್ವಾಮಿ? ಹೌದಲ್ಲ, ಎಂತ ಕಷ್ಟ ಬಂದರೂ ನೀನೇ ನಮ್ಮನ್ನು ಸದಾ ಪರಿಯುತ್ತಿರುವವನು ಅಲ್ಲವೇ? ಹಾಗಾಗಿ ಶರಣ ಬಂದವನಿದ್ದೆ. ಶರಣ ಬಂದವರನ್ನು ಯಾವತ್ತೂ ನಾನು ನಿರ್ಲಕ್ಷಿಸಿದವನಲ್ಲ. ಹಾಗಿದ್ರೆ ಗೋಳಿಡಬೇಡಿ ಎನ್ನುವಂತ ಭಯವನ್ನು ಕೊಡ್ತಾ ಇದ್ದೇನೆ. ಹಾಗಿದ್ರೆ ನಮಗೆ ಬಂದಂತಹ ಕಷ್ಟ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಹಾಗಿದ್ರೆ ಹೋದಂತಹ ಆ ಸಂಪತ್ತೆಲ್ಲವೂ ಶರದಿ ಪಾಲು ಸೇರಿಕೊಂಡಿದೆ ಅಂತ ಹೇಳಿದ್ದೀರಿ. ಹೌದು. ಹಾಗಿದ್ರೆ ಬಲಿ ಚಕ್ರವರ್ತಿ ಸ್ವರ್ಗವನ್ನು ಆಕ್ರಮಿಸಿಕೊಂಡಿದ್ದಾನಂತ ಹೇಳಿದ್ದೀರಿ. ಹಾಗಿದ್ರೆ ಅವರೊಂದಿಗೆ ಸೆಣಸಾಡಿ ನಿಮಗೆ ಕೈ ಮೇಲಾಗೋದಕ್ಕೆ ಸಾಧ್ಯವಾಗದೇ ಹೋಯಿತು. ಹೌದು. ಹಾಗಿದ್ರೆ ಸೋತವರು ನಾವಿದ್ದೇವೆ. ಹಾಗಿದ್ರೆ ಏನು ಸಂಪತ್ತಿಲ್ಲ, ಏನೂ ಇಲ್ಲ. ಇಂದು ಎಲ್ಲ ಕುಂದಿ ಹೋಗಿದೆ, ಎಲ್ಲ ಕಳೆದು ಹೋಗಿ. ಅದಕ್ಕೊಂದು ಉಪಾಯವಿದೆ. ಕುಂದಿದ ಭಾಗ್ಯವು ಹೊಂದಿದೆ ಶರದಿಯು. ಭಾಗ್ಯವು ಹೊಂದಿದೆ ಶರದಿಯೊಳು. ಒಂದು ಗುಡುದ ನೀವಾನಂದದಿಂದ ದೇವೇಂದ್ರ. ದೇವ, ಹಾಗಿದ್ರೆ ಸ್ವರ್ಗದಲ್ಲಿ ಈಗ ಏನೂ ಇಲ್ಲ, ಏನೂ ಇಲ್ಲ, ಎಲ್ಲ ಶರದಿ ಪಾಲಾಗಿ ಹೋಗಿದೆ. ಹೌದು. ಹಾಗಿದ್ರೆ ಶರದಿ ಪಾಲಾಗಿ ಹೋಗಿದೆ, ಹೋಗಿ ಇದೆ ಎನ್ನುವುದು ಸ್ಪಷ್ಟ ತಾನೆ? ಗೊತ್ತಿಲ್ಲ ನನಗೆ. ಹಾಗಿದ್ರೆ ಎಲ್ಲ ಶರದಿ ಪಾಲಾಗಿ ಹೋಗಿದೆ ಅಲ್ವಾ? ಸಮುದ್ರ ಪಾಲಾಗಿದೆ, ಹಾಗಾಗಿ ಅದರಲ್ಲಿ ಇದೆ ಓಹೋ ಎನ್ನುವುದನ್ನು ನಾನು ಆಡ್ತಾ ಇದ್ದೇನೆ. ಆ, ಹಾಗಿದ್ರೆ ಹೋದಂತಹ ಸಂಪತ್ತನ್ನು ಪುನರೊಪ್ಪಿ ಪಡೆಯುವಂತಹ ಬಗೆ ಹೇಗೆ ಹೇಗೆ ಎನ್ನುವುದನ್ನು ಯೋಚಿಸಬೇಕಾಗುತ್ತದೆ. ಹೌದು. ಹೌದು, ಹೇಗೆ ಪಡೆಯುವುದು? ನಾವೆಲ್ಲ ಒಂದುಗೂಡಬೇಕು.
ಒಂದುಗೂಡಿ ನಾವೆಲ್ಲ ಒಂದುಗೂಡಿದೆವು ಅಂತ ಆದ್ರೆ ಕಾರ್ಯ ಎನ್ನುವುದು ಕೈಗೂಡುವುದಕ್ಕೆ ಸಾಧ್ಯವಾಗುತ್ತದೆ. ಆ, ಹಾಗಿದ್ರೆ ಯಾವ ರೀತಿಯಲ್ಲಿ ಸಮುದ್ರ ಮಥನ ಎನ್ನುವುದನ್ನು ಮಾಡಬೇಕಾಗುತ್ತದೆ. ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಹೌದು ದೇವ, ಇಷ್ಟು ದೊಡ್ಡ ಸಮುದ್ರವನ್ನು ಹೇಗೆ ಮತಿಸುವುದು? ಮತಿಸುವುದಕ್ಕೆ ಆಗುತ್ತದೆ. ಹೇಗೆ ಬಲ್ಲೆಯ? ಹ. ಮಂದರಾತ್ರಿಯನ್ನು ಕಿತ್ತು ತಂದು ಸಮುದ್ರದಲ್ಲಿ ಇರಿಸಬೇಕು. ಹೌದು. ಆಮೇಲೆ ವಾಸುಕಿಯನ್ನು ಸುತ್ತಿ ನಾವು ಸಮುದ್ರ ಮಥನವನ್ನು ಮಾಡಬೇಕು. ಹಾಗಿದ್ರೆ ಯಾರೆಲ್ಲ ಮಾಡುವುದು ಎನ್ನುವುದು ಸ್ಪಷ್ಟ ಬರ್ತದೆ. ದೇವತೆಗಳಾದ ನಾವು ಈಗಾಗಲೇ ಬಸವಳಿದು ಹೋಗಿದ್ದೇವೆ. 33 ಕೋಟಿ ನೀವಿದ್ದೀರಿ. ಹೌದು. ಹಾಗಿದ್ರೆ ದೇವತೆಗಳಿಂದ ಮಾತ್ರ ಸಾಧ್ಯವೇ ಎನ್ನುವ ಹಾಗೆ ಪ್ರಶ್ನೆ ಬರ್ತದೆ. ಹಾಗಿದ್ರೆ ಒಂದು ಉಪಾಯವಿದೆ. ಏನದು? ಬಲಿ ಚಕ್ರವರ್ತಿ ಮೊದಲೇ ಸ್ವರ್ಗವನ್ನು ವಶಪಡಿಸಿಕೊಂಡಿದ್ದಾನೆ. ಹಾಗಿದ್ರೆ ಪೀಠದಲ್ಲಿ ಅವ ಇದ್ದಾನೆ ಎನ್ನುವುದು ಸ್ಪಷ್ಟ. ಆ, ಹಾಗಿದ್ರೆ ರಕ್ಕಸರು 66 ಕೋಟಿ ಇದ್ದಾರೆ. 66 ಕೋಟಿ ಇದ್ದಾರೆ ಅವರು. ಹೌದಲ್ವೇ? ಹಾಗಿದ್ರೆ 33 ಕೂಡಿಸುವ 66 99. ಒಟ್ಟು ಸೇರ್ಬೇಕಾಗುತ್ತದೆ. ಒಟ್ಟು ಸೇರಿದ್ರಿ ಅಂತ ಆದ್ರೆ ಸಮುದ್ರ ಪಥನವನ್ನು ಮಾಡಿ ಅದರಿಂದ ಕಳೆದು ಹೋದಂತಹ ಸಂಪತ್ತನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ದೇವರೇ, ಓ ಇದು ಆಗು ಹೋಗುವ ಕೆಲಸವು. ಏನು? ಮೊದಲೇ ರಾಕ್ಷಸರು ಮತ್ತು ದೇವತೆಗಳಿಗೆ ಎಣ್ಣೆ ಸೀಗಕಾಯಿಯ ಸಂಬಂಧ. ಆ, ನಮ್ಮನ್ನು ಕಂಡರೆ ಅವರಿಗೆ ಆಗುವುದೇ ಇಲ್ಲ. ಆ. ಹಾಗಿದ್ದರೆ ಅವರು ಇದಕ್ಕೆ ಒಡಂಬಡುತ್ತಾರೆ ದೇವ. ಓ ಅವರು ಒಡಂಬಡುತ್ತಾರೆ ಎನ್ನುವ ಹಾಗೆ ಇದಕ್ಕೊಂದು ಉಪಾಯ ಇದೆ. ಏನದು? ಒಂದು ಉಪಾಯ ಹೇಳ್ತೇನೆ ನಿಮಗೆ. ಮೂಷಿಕನೊಳ ಮತಿಸುವುದಕ್ಕೆ ರಾಕ್ಷಸರ ಬೆಂಬಲ ಎನ್ನುವುದು ಬೇಕಾಗುತ್ತದೆ. ಓಹೋ, ಹಾಗಿದ್ರೆ ಅವರು ಒಪ್ಪ್ಯಾರೆ ಹೌದು ಎನ್ನುವಂತಹ ಪ್ರಶ್ನೆ ನಿನ್ನ ಚಿತ್ತದಲ್ಲಿ ಮೂಡಿತು. ಹೌದು. ಯಾಕೆ ಕೇಳಿದ್ರೆ ಅಷ್ಟು ವೈರತ್ವ. ಹೌದು. ನಾವು ಯೋಚನೆ ಮಾಡಬೇಕಾಗುತ್ತದೆ. ನಮ್ಮ ಕೆಲಸ ಆಗಬೇಕು ಅಂತ ಇದ್ರೆ ಅವರನ್ನು ಒಡಂಬಡಿಸಬೇಕು. ಯಾವ ರೀತಿಯಲ್ಲಿ ಒಡಂಬಡಿ? ಎಲ್ಲ ಮಾತಿನ ಮೂಲಕವಾಗಿ ಒಡಂಬಡಿಸುವುದಕ್ಕೆ ಸಾಧ್ಯವಾಗುತ್ತದೆ. ಒಪ್ಪ್ಯಾರೆ ಅವರು. ನಿನಗೊಂದು ಉದಾಹರಣೆಯನ್ನು ಹೇಳುತ್ತೇನೆ. ಏನದು? ಗರುಡನ ಭೀತಿಯಿಂದ ಗರುಡನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಒಂದು ಹಾವೊಂದು
ಇಲಿಯ ಬಿಲವನ್ನು ಸೇರಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತದೆ. ಓಹೋ. ಇಲಿಯ ಬಿಲವನ್ನು ಒಳ ಸೇರ್ತದೆ. ಒಳಗಿರ್ತದೆ ಈ ಇಲಿಗಳು. ನಿಮ್ಗೇನು ಮಾಡುವುದಿಲ್ಲ, ನಿಮ್ಮನ್ನು ನಾನು ರಕ್ಷಣೆ ಮಾಡ್ತೇನೆ ಎನ್ನುವ ಹಾಗೆ ಆ ಹಾವು ಹೇಳ್ತದೆ. ಈ ಇಲಿಗಳೆಲ್ಲ ನಂಬಿರ್ತದೆ. ಆ ಸಂದರ್ಭ ಎಲ್ಲ ಧೈರ್ಯಸ್ಥರಾಗಿರ್ತಾರೆ. ಈ ಹೊಳ ಹೋದಂತ ಹಾವು ಹೊರ ಬಂದು ಗರುಡ ಹೋಯ್ತಾ ಎನ್ನುವ ಹಾಗೆ ಒಮ್ಮೆ ಮೇಲೆ ನೋಡ್ತದೆ. ಗರುಡ ಹಚ್ಚೆ ಹೋಯ್ತಾ, ಇದು ಒಳಗಿಂದ ಹೊರ ಬರುವಂತಹ ಒಂದೊಂದೇ ಇಲಿಗಳನ್ನು ಕಬಳಿಸುವಂತೆ. ಅಂದ್ರೆ ಏನರ್ಥ? ಅದನ್ನು ನಾಶಪಡಿಸ್ತದೆ. ಹಾಗಿದ್ರೆ ನಾವು ಯಾಕೆ ಇಲ್ಲಿ ಮಾಡ್ತೇವೆ ಎನ್ನುವುದು ಮುಖ್ಯವಾಗುತ್ತದೆ. ರಕ್ಕಸರನ್ನೆಲ್ಲ ಸೇರಿಕೊಂಡು ಸಮುದ್ರ ಪತನವನ್ನು ಮಾಡಿದೆವು ಅಂತ ಆದ್ರೆ ಲೋಕ ಕಲ್ಯಾಣ ಉಂಟಾಗುತ್ತದೆ. ಈ ಸ್ವರ್ಗದ ಪೀಠವನ್ನು ನಾವು ಉಳಿಸಿದೆವು ಅಂತ ಆದ್ರೆ ನಮಗೆ ಅದರಿಂದ ಪುಣ್ಯ ಬರ್ತದೆ ಎನ್ನುವುದನ್ನು ಯೋಚನೆ ಮಾಡಬೇಕಾಗುತ್ತದೆ. ಸಮುದ್ರ ಮಥನವನ್ನು ಮಾಡಿದ್ರೆ ಇನ್ನೂ ಒಂದು ಲಾಭ ಹೆಚ್ಚುಂಟು ನಮಗೆ. ಏನದು ದೇವ? ಅದರಿಂದ ಜರಾಮರಣ ವರ್ಜಿತವಾದಂತಹ ಅಮೃತ ಎನ್ನುವುದನ್ನು ಸಿಗುವುದಕ್ಕೆ ಸಾಧ್ಯವಾಗುತ್ತದೆ. ಮರಣವೇ ಇಲ್ಲ, ಮುಪ್ಪೇ ಇಲ್ಲ, ಹೇಗಿರ್ತೇವೋ ಹಾಗೇ ಇರ್ತೇವೆ. ಆದ್ದರಿಂದ ಅಂತಹ ವಿಶೇಷವಾದಂತಹ ಪೀಯೂಷವೊಂದು ನಮಗೆ ಸಿಗುವುದಕ್ಕೆ ಸಾಧ್ಯವಾಗುತ್ತದೆ. ನೀನು ಬಲಿಯೊಂದಿಗೆ ಸಂಧಾನವನ್ನು ಮಾಡಿಕೊಂಡು ಬರಬೇಕು. ಹಾಗಿದ್ರೆ ಒಂದು ವೇಳೆ ಅವು ಒಪ್ಪದೆ ಹೋದಂತಾದ್ರೆ ಶ್ರೀಹರಿಯೇ ಹೇಳಿ ಕಳುಹಿದ್ದಂತ ಹೇಳಿದ್ರೆ ನಿಮ್ಮ ಹೆಸರು ಹೇಳಿದ್ರೆ ಆಯ್ತು. ಖಂಡಿತವಾಗಿ ದೇವರ ಹೆಸರು ಹೇಳಿದ್ರೆ ಎಲ್ಲವೂ ಕಾರ್ಯ ಸಾಧ್ಯವಾಗುತ್ತದೆ. ನೀವು ಮಾಡುವಂತಹ ಕಾರ್ಯದಲ್ಲಿ ಜಯಶೀಲರಾಗಿ ಹೋಗಿ ಬನ್ನಿ. ಹೀಗೆ ಮೋಸ ಮಾಡಬಾರ್ದು, ಗೊತ್ತಾಯ್ತಲ್ಲ? ಹೌದು ಹೌದು, ಇದಾಗ್ಲಿಕ್ಕಿಲ್ಲ. ಹೋಗುದಿಲ್ಲಿಗೆ ನೀನು? ಹೋಗುವುದು ಇಲ್ಲಿ ಇರುವಾಗ ನೀನು ಹೋಗುದಿಲ್ಲಿಗೆ ಅಂತ ಬೇಕು. ಕೊನೆಗೆ ನಿನ್ನ ಅತ್ತೆ ಮನೆ ಜನ ಮತ್ತೆ ಕಾಣ್ತದೆ. ಹೌದಾ? ಅಯ್ಯೋ, ನಿಮ್ಮ ಒಂದು ಹಣೆ ಬರೋಣ. ಅತ್ತೆ ಮನೆ ಅಂತ ಹೊರಗೆ ಹೋಗ್ತೀರ? ದನ ಹತ್ತಿಗೆ ಹೋದಾಗೆ ಹೋಗ್ತಿರಲ್ಲ? ಹಾಗೆ ಹೋಗುವುದಲ್ಲ, ಮತ್ತೆ ಗೌರವಯುತವಾಗಿಯೇ ಬಂದಿದ್ದೇವೆ. ಯಾರು? ನಾವು. ಗೌರವ? ಹೌದು. ಗೌರವಯುತರಾಗಿ ಬಂದವರು ನೀವು ಅಲ್ವಾ? ಹೌದು. ನಿನ್ನನ್ನು ನಮಗೆ ಹೋಗುವುದಕ್ಕೆ ಒಳಗೆ ದಾರಿ ಬಿಡು. ಇಲ್ಲ ಇಲ್ಲ, ನಿಮ್ಮಂತವ್ರನ್ನ ಒಳಗೆ ಬಿಟ್ರೆ ನಾಳೆ ಪ್ರಚಾರ ಬೇರೆ. ಏನು ನಿಮ್ದೆಲ್ಲ ಗೊತ್ತಾಗಿಲ್ವಾ? ಒಳಗಿಂದ ಒಳಗೆ ಏನೂ ನೀವು ಮಾಡಿಕೊಂಡು ಬರುವವರು, ಗೊತ್ತಾಯ್ತಲ್ಲ? ಏನು ಮಾಡಿ ಇವತ್ತು ನೀವು ಒಳಗೆ ಹೋಗ್ತೀರಿ, ನಾಳೆ ಹೆಸರು ಬರ್ತದೆ ನನಗೆ, ಗೊತ್ತಾಯ್ತಲ್ಲ? ನಿನಗೆ ಹೆಸರು ಬರ್ತದೆ. ಹೌದಪ್ಪ. ಅಲ್ಲಿ ಏನಾದ್ರೂ ಅನಾಹುತ ಆದ್ರೆ ಜನ ಯಾರು? ನಾನು ಇಲ್ಲಿ ಇದ್ದವ ಏನು ಪರೀಕ್ಷೆ ಮಾಡಲಿಲ್ಲ. ಮಾಡುವವರು ಯಾರು? ಮಾಡುವವರು ಯಾರಂತ ಬೇಕಾ? ನಿಮ್ಮವರನ್ನು ಮುಖ ನೋಡುವಾಗ ಗೊತ್ತಾಗ್ತದೆ. ನಮ್ಮವರ ಮುಖದಲ್ಲಿ ಇಂದು ಏನು ಸುಖವಿಲ್ಲ. ಇಂದು ಏನು ಸುಖ ಇಲ್ಲ. ನಿಮ್ಮದಲ್ಲಿ ಇಲ್ಲಿ ನಿನ್ನ ಉಜಿರಾಯದಲ್ಲಿ ಉಂಟು. ಯಾವುದು ಅದು? ಉಜಿರಾಯದಲ್ಲಿ ಉಂಟು ನಿಂದು ವಜ್ರಾಯುಧ. ಹೌದಾ? ಎಲ್ಲಿ ಉಂಟದು? ಹೌದಾ? ಯಾರ ಹತ್ರ ಇಲ್ಲ. ಈಗ ಯಾರ ಹತ್ರ ಇಲ್ವಾ? ಸಮುದ್ರ ಪಾಲಾಗಿದೆ ಎಲ್ಲ. ಎಲ್ಲ ಹೋಗಿದೆ. ಎಲ್ಲ ಹೋಗಿದೆ. ಹೋಗ್ಲಿ, ಮಾರಿ ಸಂತಾನ ಹೋಯ್ತೇವೆ. ಹೋದದ್ದು ನಿಮ್ಮ ಮುಖಕ್ಕೆ ಆಯುಧಗಳಿಲ್ಲ. ಯಾಕೆ? ಇಲ್ಲ ಇಲ್ಲ, ನಿನ್ನದಲ್ಲಿ ಉಂಟಾ? ಎಲ್ಲ ಹೋಗಿ ಆಗಿದೆ. ಎಲ್ಲ ಹೋಗಿ ಆಗಿದೆ. ಇನ್ನು ಒಳಗೆ ಹೋಗುದು ಯಾಕೆ? ಒಳಗೆ ನಮಗೆ ಎಂತ ಬಲಿ ಚಕ್ರವರ್ತಿಯೊಂದಿಗೆ ಮಾತನಾಡುವುದಕ್ಕೆ ಅವರನ್ನೊಮ್ಮೆ ಕಾಣಬೇಕು. ದಾರಿಯನ್ನು ಒಳಗೆ ಹೋಗ್ತೇವೆ. ಸ್ವಲ್ಪ ನಿಲ್ಲು. ಅವರಲ್ಲಿ ಇಲ್ಲಂತ ಮಾತಾಡುದು ಕರ್ಮವ? ಅವ್ರಿಗೆ ಸೌಖ್ಯ ಇಲ್ಲ ಅಂತ ಯಾರು ಹೇಳಿದ್ದಾರೆ? ಹೀಗೆ ಸೌಖ್ಯ ಇಲ್ಲ ಅಂತ ಹೇಳಿ ಮತ್ತೆ
ವಿಚಾರ ಮಾತನಾಡುವುದಕ್ಕೆ ಇದೆ ಆ, ಅವರಲ್ಲಿ. ವಿಚಾರ ಮಾತಾಡ್ಲಿಕ್ಕೆ ಹೌದು. ನಾನಿದ್ದೇನೆ ಎಲ್ಲ ಇಲ್ಲಿ ನನ್ನಲ್ಲಿ ಮಾತಾಡ ನಾನು ಹೋಗಿ ವಿಷಯ ಹೇಳ್ತೇನೆ ಗೊತ್ತಾಯ್ತಲ್ಲ. ಅಲ್ಲ ನಿನ್ನಲ್ಲಿ ವಿಚಾರ ಹೇಳುವುದಕ್ಕೆ ಆಗುವುದಿಲ್ಲ. ವಿಷಯ ಹೇಳಿಕ್ಕೆ ಆಗುದಿಲ್ಲ. ಚಕ್ರವರ್ತಿಗಳಲ್ಲೇ ಹೇಳುವಂತ ನೀನೇ ವಿಚಾರ. ಹೋಗಿ ಹೇಳ್ಬೇಕಲ್ವಾ? ಹೌದು. ಆದಿತ್ತು ಒಳಗೆ ಹೋಗ್ಬೇಕಾದ್ರೆ ನಿಮ್ಮನ್ನು ಒಳಗೆ ಬಿಡ್ತೇನೆ ನಾನು. ಅದಕ್ಕೊಂದು ನಿಬಂಧನೆ ಅಂತ ಉಂಟು. ಹ? ಎಷ್ಟು ನಿಬಂಧನೆ ಉಂಟು? ಅದು ಉಂಟಪ್ಪ. ಹ? ಇಲ್ಲದೆ ನಮಗೆ ಸಿಗ್ಬೇಕಲ್ಲ ನಾಳೆ ಇಲ್ಲಿಂದ ಹೋಗುವಾಗ. ತುಂಬಾ ನಿಬಂಧನೆಗಳು ಬೇಡ. ಮತ್ತೆ ತುಂಬಾ ನಿಬಂಧನೆ ಇಲ್ಲ. ನನ್ನ ಕೆಲವೊಂದು ಪರೀಕ್ಷೆ ಎಲ್ಲ ಮಾಡ್ಲಿಕ್ಕೆ ಉಂಟು. ಪರೀಕ್ಷೆ ಮಾಡಿ. ಹೌದು. ಪರೀಕ್ಷೆ ಬೇಡ. ಹ? ಪರೀಕ್ಷೆ ಬೇಡ. ಪರೀಕ್ಷೆ ಮುಂದೂಡುವ. ಅಲ್ಲ ಅದು ಪರೀಕ್ಷೆ ನಾವು ನಮಗೆ ಬೇಕಾದ ಪರೀಕ್ಷೆ ಪರೀಕ್ಷೆ ಇಲ್ಲದೆ ನಮ್ಮನ್ನು ಉತ್ತೀರ್ಣ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಇಲ್ಲ ಎಷ್ಟು ಹೇಳಿದ್ರು ಕೂಡ ಪರೀಕ್ಷೆ ಮಾಡಿಯೇ ನಿಮ್ಮನ್ನು ಉತ್ತೀರ್ಣ ಮಾಡುದು. ಸ್ವಲ್ಪ ಸಮಯ ಕಳೆದು ಇಲ್ಲ ಮತ್ತೆ ಇಲ್ಲ. ಪರೀಕ್ಷೆ ಮಾಡುವ. ನೀವು ಸುಮ್ಮನೆ ಹೇಳಿ ಎಂತದಕ್ಕೆ ಎಂತದು ಹೇಳಿ ಪರೀಕ್ಷೆ ಮಾಡುದು ಬೇಡ ಅಂತ ಹೇಳಿಲ್ಲ. ಪರೀಕ್ಷೆ ನೀವು ನಾನು ಮಾಡಿಯೇ ಸಿದ್ಧರಾಗಬೇಕು. ನಮಗೆ ಪರೀಕ್ಷೆ ಕಡ್ಡಾಯ. ಕಡ್ಡಾಯ ಪರೀಕ್ಷೆ. ನಮಗೆ ಸ್ವಲ್ಪ ಸಮಯ ನೀವೇನು ಮಕ್ಕಳಲ್ಲ. ಅಲ್ಲ ನಿನ್ನ ಪರೀಕ್ಷೆ. ನನ್ನ ಪರೀಕ್ಷೆ ಉಂಟು ನಿಮಗೆ. ನೋಡು, ಕೈ ಎತ್ತು. ಸ್ವಲ್ಪ ಮೆಲ್ಲಗೆ ಮಾಡಿ. ನನಗೆ ಬಿಸಿಯಲ್ಲಿ ಎತ್ತಿ ಯಾವ್ದಂತ ಗೊತ್ತಾಗ್ಲಿಲ್ಲ. ಗಡಿಬಿಡಿ ಗಡಿಬಿಡಿ. ಗಡಿ ಏನು ಕೈ ಬಿಸು. ಕೈ ಮೇಲೆ ಏನು ಕೈ ಮೇಲೆ ಕೈ ಮೇಲೆ ಹೋಗ್ಲಿಕ್ಕೆ ಇಲ್ಲ ಅದು. ಕೈ ಮೇಲೆ ಇಲ್ಲ. ಕೈ ಹೋಗದಿದ್ದರೆ ನಾನು ಮೇಲೆ ಹೋಗಿ. ಕೆಳಗೆ. ಕೈ ಕೆಳಗೆ. ಈಗ ಮಾತಿನಲ್ಲಿ ನೀನು ಮೋಡಿ ಮಾಡಬೇಡ ನನ್ನನ್ನು. ಅಲ್ಲ. ಎರಡು ಕೈಯನ್ನು ಎತ್ತು. ಇನ್ನು ಕೈ ಎಲ್ಲಿ ಮೇಲೆ ಹೋಗುವುದು? ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕೈ ಹೋಗುದಿಲ್ಲ. ನಿನ್ನ ಕೈ ಎತ್ತು. ನನ್ನ ಕೈ ಅದು ಹೋಗ್ಲಿಕ್ಕೆ ಇಲ್ಲ. ಎತ್ತು ಮಾಡ ಕೈ. ಎತ್ತುವ ಕೈಯಲ್ಲ ಇದು, ಮುಗಿಯುವ ಕೈ. ಅಲ್ಲ ನಿನಗೊಂದು ನಾನು ಹೇಳ್ಬೇಕಾ? ನಾನು ಇಲ್ಲಿ ಇದ್ದದಕ್ಕೆ ಒಂದು ಕೆಲಸ ಮಾಡಿ ಬಿಡ್ತೇನೆ. ಏನು? ಒಂದು ನಿಮ್ಮನ್ನು ಪರೀಕ್ಷೆ ಮಾಡ್ತೇನೆ ಮಾರೆ. ಪರೀಕ್ಷೆಗೆ ನಾನು ಕೈ ಎತ್ತಬೇಕು. ಹೌದು. ಆದಿ ಎರಡು ಕೈ. ಎರಡು ಕೈ. ಏನು ಸಂಭಾಷಣೆ? ನಮಸ್ಕಾರ. ಏನಿಲ್ಲ ಮಾರೆ ನೀನಲ್ಲಿ. ಏನು ಉಂಟು ನಮ್ಮ ಹತ್ರ? ಏನು ಇಲ್ಲ. ಏನಿಲ್ಲ. ಏನು ಇಲ್ಲ. ಹೌದು ನೀನು ಹೇಳಿದ ಹಾಗೆ ಕೆಲವರು ಯಾರಲ್ಲಿ ಉಂಟು ಅವರಲ್ಲಿ ಪರೀಕ್ಷೆ ಮಾಡೋದಿಲ್ಲ ಗೊತ್ತಾಗಲ್ಲ. ಏನು ಇಲ್ಲದವರ ಹತ್ರ ಏನು ಪರೀಕ್ಷೆ? ನೀವು ಅವರಲ್ಲಿ ಮಾತಾಡುವಾಗ ಹಿಂದೆ ಹೋಗುದಿಲ್ಲ. ಕೈ ಬಿಡಿಸಿ. ಕೈ ಬಿಡಿಸಿ. ಕೈ ಎತ್ತು. ಕೈ ಎತ್ತು. ಎತ್ತದು ಮಾರೆ. ಒಳ್ಳೆ ಜನ. ಅವರಲ್ಲಿ ಕೂಡ ಏನಿಲ್ಲ. ಕೈ ಎತ್ತು. ಕೈ ಎತ್ತು. ಎತ್ತು ಎತ್ತು. ಕಾಲೆತ್ತು. ಕಾಲೆತ್ತು. ಕಾಲು ಹಿಡಿಯುದು ಯಾಕೆ? ಕಾಲು ಹಿಡಿದು ನಾನಿದು ನನಗೆ ಹೊರ ಕಾಲು ಹಿಡಿದಕ್ಕೆ ಹುಚ್ಚ. ಕೆಲವೆಲ್ಲ ಎಲ್ಲಿ ಉಂಟಂತ ಗೊತ್ತಾಗುದಿಲ್ಲ. ಓ ಕಾಲಿನಲ್ಲಿ ಕಾಲಿನಲ್ಲಿ ಇರ್ತದೆ. ಹೌದಲ್ಲ? ಎಲ್ಲಿಂದ ಬರುವಾಗ ಹೇಗೆ ತರ್ತಾರಂತ ಗೊತ್ತಾಗಿಲ್ಲ. ಹಾಗೆ ನಿಮ್ಮೊಂದು ಪರೀಕ್ಷೆ ಮಾಡಿದ್ದು ನಾನು. ಇಕೊಳ್ಳಿ ಇನ್ನು ನಿಮ್ಮಲ್ಲಿ ಮಾತಾಡಿಲ್ಲ. ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದ್ರಿ. ಉತ್ತೀರ್ಣರಾಗಿ ಆಯ್ತಲ್ಲ? ಸಾಕು, ನಾವು ಹೋಗ್ತೇವೆ ಒಳಗೆ. ನೀವು ಹೋಗಿದ್ರು ಆಗಿಲ್ಲ. ನೀವು ಬಂದಿದ್ದೇನೆ ಅಂತ ಅವರಿಗೆ ನಾನು ವಿಷಯವನ್ನು ಹೇಳ್ತೇನೆ. ಅದರ ಮಧ್ಯೆ ನೀವು ಹೋಗಿ. ಆದೀತು, ಆದೀತು. ಕೇಳಿಸಿದು ಹೊರವಲಯದಲ್ಲಿ ಪಠರಟ್ಟಹಾಸಗಳು. ಭಾರತ ಮಹರ್ಷಿಗಳ ಆಜ್ಞೆಯಂತೆ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರುವಂತಹ ಸಂದರ್ಭ ನಮ್ಮ ಶೋಣಿತಾಪುರದ ಹೊರವಲಯದಲ್ಲಿ ಬೊಬ್ಬೆ ಕೇಳುತ್ತಾ ಉಂಟಲ್ಲ. ಯಾರು ಯಾರು ಯಾರದು? ಬಲಿ ಬಲಿ ಮಹಾರಾಜ ಲಾಲಿಸಿಯ. ಬಲಿ ಮಹಾರಾಜ ಲಾಲಿಸಿಯ. ಬಂದು ಮತ್ತೆ ತಿಳಿದು ನೋಡಲು ಮಹಾಕವಿಯ. ಕನಹ ಬಗೆಯ ಮನದಲ್ಲಿ ಬೆದರಿಗಿರಿಯ ನೋಡಿದ ಬಚ್ಚಲರೈಗೆ ಬಲಿ ಮಹಾರಾಜ ಲಾಲಿಸಿಯ. ಏನು ಅವಸರವಾಗಿ ಓಡಾಡಿಕೊಂಡು ಬಂದವ ನೀನು? ದ್ವಾರದಲ್ಲಿ ನಿನ್ನನ್ನು ನೇಮಿಸಿದು ಏನಾದ್ರೂ ಹೊಸ ವರ್ತಮಾನಗಳಿದ್ದರೆ ಬಂದು ಹೇಳುವುದಕ್ಕೆ ಏನು ಅವಸರವಾಗಿ ಓಡಾಡಿಕೊಂಡು ಬಂದಿದೆ? ಅವಸರ ಆಗುದಕ್ಕೆ ಕಾರಣ ಉಂಟು ನಾಯರೆ. ಏನು? ದೂರದಲ್ಲಿ ಕಾವಲು ಮಾಡ್ತಾ ಇದ್ದವ ನಾನು. ಅಲ್ಲಿ ಅವರು ಬಂದಿದ್ದಾರೆ. ಯಾರು? ಅವರು ಯಾರು? ಎಂದ್ರ ಎಂದ್ರ ಯಾರು? ಎಂದ್ರ ಇಂದ್ರ. ಇಂದ್ರ. ಸರಿಯಾಗಿ ನೋಡಿದೆಯಾ? ಸರಿಯಾಗಿ ನೋಡಿದೆ. ಹಾ. ಅಗ್ಗಿದ್ದೀನಿ. ಹಾ? ಅಗ್ಗಿದ್ದೀನಿ. ಅಗ್ನಿ. ಅಗ್ನಿ. ಹಾ. ವಾಯು ವಾಯು ವಾಯು. ಅಗ್ನಿ.
ಅದು ಜೋರ ಉಂಟ ನನಗೆ. ಅಲ್ಲ. ಅಗ್ನಿ ವರುಣ ವಾಯು ಕುಬೇರ ನಿರುತಿ ಮೊದಲಾದವರು ಹೌದು ಸರಿಯಾಗಿ ನೋಡಿದೆ ಅವರೇ. ಎಲ್ಲ ಅವರ ನೀರ್ವತ್ತಿಯವರೇ ಬಂದಿದ್ದಾರೆ. ನಿರುತಿ ಹೌದು ಹಾ. ಎಲ್ಲರೂ ಬಂದಿದ್ದಾರೆ. ಹಾ. ಬಂದವನ್ನೆಲ್ಲ ತಡೆದು ನಿಲ್ಲಿಸಿ ನೆಲೆಸಿದೆಯಾ? ಹೌದು. ನೋಡುವಾಗ ಹೇಗಿದ್ದಾರೆ? ನೋಡುವುದಕ್ಕೆ ಆಗ್ತಾರೆ ಅವ್ರ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಏನಾಯ್ತು? ಅವರಿಗೆ ಹೀಗೆ ಒಳಗೆ ಮಾತಾಡ್ಲಿಕ್ಕೆ ಬಿಡ್ಲಿಕ್ಕೆ ಅಂತ ಭಾವಿಸಿದೆ. ಮತ್ತೆ ಕೈಯಲ್ಲಿ ಆಯುಧ ಬಾರಿಯಾಗಿ ಬಂದಿದ್ದಾರ? ಎಲ್ಲ ಹಾ. ರಾಯರೇ, ಹಾ. ಎಲ್ಲರನ್ನು ಪರೀಕ್ಷೆ ಮಾಡಿದೆ. ಹಾ. ನಿರಾಧರಾಯರಾಗಿದ್ದಾರೆ. ಆಯುಧ ಇಲ್ಲ. ಹಾಗಾದ್ರೆ ಅಣ್ಣನಲ್ಲಿ ಏನು ಸಹಾಯವನ್ನು ಪಡೆಯುವುದಕ್ಕಾಗಿ ಬಂದಿದ್ದಾರೆ ಅನ್ನೋ ಸಂದೇಹವಿಲ್ಲ. ಆಯುಧ ಇಲ್ಲ. ಹೊರಗಿದ್ದಾರಲ್ಲ, ಹೌದು. ಆದಷ್ಟು ಬೇಗ ಒಳ ಬರ್ಲಿಕ್ಕೆ ಆಯ್ತು, ಬರ್ತೇನೆ. ಹೋಗು ಹೋಗು. ಸೇರಿಸಿಕೊಂಡು ಶೋಣಿತಾಪುರವನ್ನು ಪ್ರವೇಶ ಮಾಡಿದವರಿದ್ದವರು ನೀವಾಗಿ. ಕೃಪಾಲ, ನಿಮ್ಮನ್ನು ನೋಡಿದ್ದೆ ಅಂತ ಆದರೆ ತಲೆಯನ್ನು ತಗ್ಗಿಸ್ತಾ ಇದ್ದೀಯಪ್ಪ. ದೇಹದಲ್ಲಿ ನಡುಕ ಕಂಪನ. ಇಲ್ಲಿಗೆ ಬಂದಿರ್ಬೇಕಿದ್ರೆ ಏನಾದ್ರೂ ವಿಷಯ ಇದ್ದೇ ಬಂದಿದಿ. ಅತಿಥಿಯಾಗಿ ಬಂದಂತವರನ್ನು ಉಪಚರಿಸಬೇಕಾದ್ದು ನನ್ನ ಕರ್ತವ್ಯ. ಸುರಪಾಲ, ನಿನ್ನ ಮನದಲ್ಲಿ ಒಂದು ಬೇಸರ ಇರಬಹುದಪ್ಪ. ಸ್ವರ್ಗಲೋಕ ನನ್ನ ವಶವಾಗಿದೆ ಎಂಬುದಾಗಿ ಚಿಂತಿಸುವಂತ ಅಗತ್ಯವಿಲ್ಲ. ಯಾವತ್ತು ಸ್ವರ್ಗಲೋಕ ನನ್ನ ಪಾಲೆ ಇದ್ರೂ ಕೂಡ ಅದು ನಿನ್ನದೆಂದು ಭಾವಿಸಿಕೋ. ಬರ್ಬೇಕಿದ್ರೆ ನನ್ನ ವಿಷಯ ಇದ್ದೇ ತಿಳಿದುಕೊಂಡಿದ್ದೀನಿ. ಯಾಕೆ ಬಂದಿದ್ದಿ? ಸಂಕೋಚ ಪಡಬೇಡ. ಈ ವೇಳೆಯಲ್ಲಿ ನೀನು ಕೈ ಸೋತು ಹೋದ್ರೂ ಕೂಡ ಈ ವೇಳೆಯಲ್ಲಿ ಬಂದಿರಬೇಕಿದ್ರೆ ನನ್ನ ಸಹಾಯವನ್ನು ಪಡೆದಕ್ಕಾಗಿ ಬಂದಿದೆ. ಅಷ್ಟು ಮಾತ್ರವಲ್ಲ, ನನ್ನ ಜೊತೆಯಲ್ಲಿ ಸೇರ್ಕೊಂಡು ಕೊಡೋದು ಬಂದಿರ ಅಲ್ಲ. ಏನಾದ್ರೂ ಕಪಟ ವಿದ್ಯೆಯನ್ನು ಮತ್ತೊಮ್ಮೆ ತೋರಿಸಕ್ಕಾಗಿ ಬಂದಿರ. ನಿನ್ನನ್ನು ನಂಬುವುದಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಯಾಕೆ ಬಂದಿರು ಹೇಳಬೇಡ. ಓ ಬಲಿರಾಯ, लालिसो बलिराजा कीर्ति विशाल भानु तेज, कीर्ति विशाल भानु तेज.
ಅರ್ಥೈಸಿಕೊಂಡಿದ್ದೆ. ಬಲಿರಾಯ, ಏನು ಖಂಡಿತವಾಗಿಯೂ ಹ, ನಿನ್ನಲ್ಲಿ ಏನೋ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಬಂದವರು ನಾವಲ್ಲ, ಮತ್ತೆ ನಿನ್ನ ಹಿತೈಷಿಯಾಗಿಯೇ ಬಂದವನು ಓ ನಾವು. ಬಲಿರಾಯ, ಏನು ಇಂದು ಸುರಲೋಕದ ಅಧಿಪನಾಗಿ ನೀನು ಮೆರೆಯುತ್ತಾ ಇದ್ದಿ. ಹ, ನಿನ್ನ ಕೀರ್ತಿಯು ಹ. 3 ಲೋಕಗಳಲ್ಲಿಯೂ ಪಸರಿಸುತ್ತಾ ಇದೆ. ನಮೋ ಮಂಡಲದ ತನ್ನ ಪ್ರಭೆ ವ್ಯಾಪ್ತವಾಗಿ ಹೋಗಿ. ಹ, ಬಲಿರಾಯ, ಏನು ನಾನು ಮಾಡಿದಂತ ಯಾವುದೋ ಕರ್ಮದ ಫಲದಿಂದಾಗಿ ಹ, ಈ ಸುರಲೋಕದ ಸಂಪತ್ತನ್ನೆಲ್ಲ ಕಳೆದುಕೊಂಡವನು ನಾನಿದ್ದೇನೆ. ಹ, ಈಗ ಸುರಗದ್ದಿಗೆಯಲ್ಲಿ ನೀನು ಅಧಿಕಾರಸ್ಥನಾಗಿದ್ದೆ. ಹ, ಓ ಬಲಿರಾಯ, ಏನು ಈಗ ನೀನು ಯೋಚಿಸಬೇಕಾದ. ಯಾವುದನ್ನು ನಾನು ಸುರಲೋಕದ ಅಧಿಪತಿಯಾಗಿದ್ದಂತಹ ಸಂದರ್ಭದಲ್ಲಿ ಹ, ಈ ಸುರಲೋಕದ ವೈಭವ ಹೇಗಿತ್ತು, ಹ, ಅಷ್ಟೈಶ್ವರ್ಯಗಳಿಂದ ಮೇಳೈಸ್ತಾ ಇದ್ದಂತ ಈ ಸುರಲೋಕ ಹ, 3 ಲೋಕಗಳಲ್ಲಿಯೂ ಹೆಸರುವಾಸಿಯಾದಂತ ಹ, ಇಂದ್ರನ ವೈಭವದ ಒಡ್ಡೋಲೋಕ. ಹ. ಆದರೆ ಇಂದು ಯಾವುದೂ ಇಲ್ಲದೆ ಎಲ್ಲವೂ ನಿನ್ನ ದುರ್ಬುದ್ಧಿಯಿಂದ ಎಲ್ಲವನ್ನು ನೀನು ಕಳೆದುಕೊಂಡೇ ಸಮುದ್ರ ಪಾಲಾಗಿ ಹೋಗಿದೆ ಹೌದು. ಅಲ್ವೇ ಆದರೆ ನಿನ್ನ ಇಂದಿನ ಈ ವೈಭವ ಹ, ಬರೇ ಕಲಾಹೀನವಾಗಿ ಹೋಗಿದೆ. ಹ, ನಾನಾದರೂ ಹ, ಏರಿಕೊಳ್ಳುವುದಕ್ಕೆ ನನಗೆ ಐರಾವತವಿತ್ತು, ಹ, ಕೈಯಲ್ಲಿ ಹಿಡಿಯುವುದಕ್ಕೆ ವಜ್ರಾಯುಧವಿತ್ತು, ಹ, ಕಾಮಧೇನು ಕಲ್ಪತರು ಉಚ್ಚೈಸವಯಸ್ಸು ಮೊದಲಾದಂತ ಹ್ಮ್, ಸಂಪತ್ತುಗಳು ಇಲ್ಲಿ ಹೇರಳವಾಗಿತ್ತು. ಹ, ಸರ್ವಸ್ವವನ್ನು ಕಳೆದುಕೊಂಡಿರುವ ಕಾರಣ ಹ್ಮ್, ಇಂದು ನೀನು ಸುರಗದ್ದಿಗೆಯಲ್ಲಿ ಅಧಿಕಾರಸ್ಥನಾಗಿದ್ದರೂ ಕೂಡ ಹ, ಬರಿದಾದ ಸುರಲೋಕವನ್ನು ನೀನು ಆಳುತ್ತಾ ಇದ್ದೆ. ಇದ್ದೇನೆ. ಅದಾದ್ರೆ ಇರ್ಲಿ ಎನ್ನುವಂತ ಉದ್ದೇಶದಿಂದ ಸ್ವರ್ಗಲೋಕದ ಪೀಠವನ್ನೇರಿ ಕುಳಿತುಕೊಂಡಿದ್ದೇನೆ. ಬಲಿ ಚಕ್ರವರ್ತಿ, ಏನು ಕೇವಲ ಈ ಬರಿದಾದ ಸಿಂಹಾಸನವನ್ನು ಆಳುವುದರಿಂದ ಏನು ಪ್ರಯೋಜನವಿಲ್ಲ. ಏನು ಪ್ರಯೋಜನವೇನು? ಹ? ನಮ್ಮ ಹೆಸರಿಗೆ ಮತ್ತಾಗಿ ಉಳಿಸುವಂತದ ಇದು. ಈ ಮೊದಲೇ ಇದು ನಮ್ಮ ಪಾಲಿಗೆ ಸೇರಬೇಕು. ನಿನ್ನ ದುರ್ಬುದ್ಧಿಯಾಗಿ ನೀನು ಕಳೆದುಕೊಂಡ್ರು ಕೂಡ ಸ್ವರ್ಗಲೋಕ ಎನ್ನುವುದು ನಮ್ಮ ಪಾಲಿಗೆ ಉಂಟಲ್ಲ. ಅಲ್ಲ, ಈಗ ಸ್ವರ್ಗಲೋಕ ನಿನಗೆ ಉಂಟು, ಹೌದು, ಹ. ಹೆಸರು ಉಂಟು. ಹೆಸರು ಉಂಟು. ಕೇವಲ ಹೆಸರಿದ್ದರೆ ಏನು ಪ್ರಯೋಜನ ಹೇಳು? ಸಂಪತ್ತು ಸೌಭಾಗ್ಯ ಸಂಪತ್ತು ಸೌಭಾಗ್ಯ ಬೇಕಲ್ಲ. ಅದು ನಮ್ಮ ಶೋಣಿತಾಪುರದಲ್ಲಿ ಬೇಕಾದಷ್ಟು ಉಂಟಲ್ಲ. ಏಕದಲ್ಲಿದ್ದೆ, ಅದು ಸೋಣಿತಾಪುರದಲ್ಲಿ ಆಯ್ತು. ಹ. ಸುರಲೋಕದ ವೈಭವ ಉಂಟ ಇಲ್ಲಿ? ಅದು ಬೇಡ ನನಗೆ, ಹ? ಅಗತ್ಯವಿಲ್ಲ. ಅಲ್ಲ, ಹ. ನಿನಗೆ ಬೇಡ ಅಂತ ಹೇಳಿ ಅಲ್ಲ, ಹ. ಸುರಲೋಕಕ್ಕೆ ಅದು ಬೇಕೇ ಬೇಕು. ಬೇಕಾದ್ರೆ ಅದು ಹೋಗಿದೆಲ್ಲ, ಮತ್ತೆ ಬೇಕಂತ ಹೇಳಿದ್ರೆ ಹೋಗಿದೆ, ಹ. ಅದನ್ನು ತಿಳಿದುಕೊಂಡೆ ಹ. ನಿನ್ನ ಹಿತೈಷಿಯಾಗಿ ನಾವು ಹ, ಯೋಚನೆ ಮಾಡಿದ್ದು. ಯೋಚನೆ ಮಾಡಿಕೊಂಡು ಬಂದಿದ್ಯಾ? ಏನಪ್ಪ ಅದು? ಬಲಿ ಚಕ್ರವರ್ತಿ ಸಿಂಹಾಸನವನ್ನೇನೋ ಆಳುತ್ತಾ ಇದ್ದಾನೆ. ಹ, ಸುರಲೋಕದ ಅಧಿಪನಾಗಿದ್ದರೂ ಕೂಡ ಹ. ಆತನಲ್ಲಿ ಇಂದು ಏನು ಇಲ್ಲ. ಹ, ಅದಕ್ಕೆ ಕೇವಲ ಬರಿದಾದ ಸುರಲೋಕವನ್ನು ಆಳುವುದರಿಂದ ಹ. ಏನು ಪ್ರಯೋಜನ ಉಂಟು? ಹ. ಏನಾದರೂ ಆತನಿಗೆ ಸಹಾಯ ಮಾಡಬೇಕು ಅಂತ ಯೋಚಿಸಿದ. ಅಣ್ಣನಿಗೆ ತಮ್ಮ ಸಹಾಯ ಮಾಡುವುದಕ್ಕಾಗಿ ಬಂದವನು. ಹ್ಮ್, ಹಾಗಿದ್ದರೆ ಹೇಗೆ ಸಹಾಯ ಮಾಡುವುದು ಏನು ಯೋಚಿಸಿದಾಗ ಹ. ನಮಗೆ ಕಂಡುಕೊಂಡದ್ದು ಒಂದೇ ಮಾರ್ಗ. ಏನದು? ಸದಾ ನಮಗೆ ಕಷ್ಟ ಬಂದಂತಹ ಕಾಲದಲ್ಲಿ ಹ. ನಮ್ಮ ಕಷ್ಟವನ್ನು ಪರಿಹರಿಸಬಲ್ಲವ ಆ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ. ಆಗಲಿ. ಆತನಲ್ಲಿ ಹೋಗಿ ಹ. ನಾವು ದೂರಿಕೊಂಡೆವು. ಹ, ಆಗ ಆಗ ಆತ ಒಂದು ಉಪಾಯವನ್ನು ಸೂಚಿಸಿದ ಒಂದು ನಮಗೆ. ಉಪಾಯವನ್ನು ಹೇಳಿದನ. ಹೌದು. ಏನದು? ಸಂಧಿಯಲ್ಲಿ ನಾವು ಒಮ್ಮತದಿರುವಂದಿರೆ ಸಂಪದವು ಪರಿಹಾರವನ್ನು ಸೂಚಿಸಿದ. ಏನು ಪರಿಹಾರವನ್ನು ಸೂಚಿಸಿದ? ನಾವು ಸಂಧಾನವನ್ನು ಮಾಡಿಕೊಳ್ಳಬೇಕು.
ಅಸುರರು ಮತ್ತು ದೇವತೆಗಳು ಅಂದರೆ ಎಣ್ಣೆ ಸೀಗೆಕಾಯಿ ಸಂಬಂಧವನ್ನು ಹೊಂದಿರುವವರು ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗದು. ಆದರೆ ಅಂತ ವೈರತ್ವವನ್ನು ನಾವು ಮರೆತು ಬಿಡಬೇಕು. ಹಾಲು ಜೇನಿನಂತೆ ನಮ್ಮ ಸಂಬಂಧ ಎರಕವಾಗಬೇಕು. ಹಾಗೆ ಆಯ್ತು ಎಂದಾದರೆ ಅಸುರರು ದೇವತೆಗಳು ಒಂದಾದೆವು ಎಂದಾದರೆ ಕಳೆದು ಹೋದಂತ ಸಮುದ್ರ ಪಾಲದಂತ ಸಂಪತ್ತನ್ನು ಮತ್ತೆ ಪಡೆಯುವುದಕ್ಕೆ ಸಾಧ್ಯ ಅಂತ ನಾರಾಯಣನೇ ನನಗೆ ಆಜ್ಞಾಪಿಸಿದವನಿದ್ದಾನೆ. ಹೌದಾ? ಹೌದು. ಅದು ಹೇಗೆ? ಹೇಗೆಂದರೆ ದೇವತೆಗಳು ಎಲ್ಲರೂ ಸೇರಿಕೊಂಡು ಸಮುದ್ರವನ್ನು ಮತಿಸಬೇಕು. ಸಮುದ್ರ ಮಂಥನ ಮಾಡುವುದರ ಮೂಲಕವಾಗಿ ಕಳೆದು ಹೋದಂತ ಸಂಪತ್ತನ್ನು ಮರಳಿ ಪಡೆಯುವುದಕ್ಕೆ ಸಾಧ್ಯ. ಮರಳಿ ಪಡೆದಕ್ಕೆ ಸಾಧ್ಯ. ಹೌದು. ಆದರೆ ಮಾಡುವವರು ಯಾರು ಗೊತ್ತೇ? ಯಾರೋ ಸತ್ವವಂತರು ನೀವು ದಿತಿಯರು ಕೂಡಿ, ಸತ್ವವಂತರು ನೀವು ದಿತಿಯರು ಕೂಡಿ, ಒತ್ತು ಮಂದರಗಿರಿಯ ನೀರುದ ಮಹಾಪ್ರಿಯೊಡು ಸುದ್ದಿ ಮಾರುಗಿಯಿಂದ ಮತಿಸಿದರೆ ಸಕಲ ಸದ್ವಸ್ತು ಹುಟ್ಟುವುದರೊಳು ಅರ್ತಿಯೂ ಶೋಭಿಸುವುದಾನಾಗಮನವೇ ಬಳಿಗುತ್ತ ಮನಸುದೆ ದೊರಕಮದ ನುಂಡು ಸಕಲರಿವು ಅತ್ಯಧಿಕ ಬಲರಾಗಿರೆನ್ನಾಜ್ಞೆ ತಿಳುಹಿದವರಿಗೆಂದು ಕಳುಹಿರ್ಬರು ಲಾಲಿಸೋ ಬಲಿರಾಜ. ಸುರಪ್ಪ, ವಿಶಾಲವಾದಂತ ಸಮುದ್ರವನ್ನು ಮತಿಸುವುದು ಅಷ್ಟು ಸುಲಭ ಸಾಧ್ಯವೇ ಅನ್ನುವಂತಹ ಪ್ರಶ್ನೆಯನ್ನು ನಾನು ಗೋವಿಂದನಲ್ಲಿಟ್ಟೆ. ಏನು ಹೇಳಿದ? ಆ ಸಮುದ್ರವನ್ನು ಮತಿಸುವುದಾದರೂ ಯಾರು ಮತ್ತು ಹೇಗೆ ಅನ್ನುವಂತ ಪ್ರಶ್ನೆ ನನ್ನನ್ನು ಕಾಡಿತು. ಆ ಕಾಲಕ್ಕೆ ಗೋವಿಂದನೇ ಹೇಳಿದಂತ ಮಾತಿದು. ಯಾವುದದು? ನಾವು ನೀವು ಒಂದಾಗಬೇಕು, ನಮ್ಮಲ್ಲಿರುವಂತ ವೈರತ್ವವನ್ನು ಮರೆಯಬೇಕು ಎಂದು. 33 ಕೋಟಿ ದೇವತೆಗಳು 66 ಕೋಟಿ ಅಸುರರು ಒಂದಾಗಬೇಕು. ಮಂದರ ಪರ್ವತವನ್ನೇ ಕಿತ್ತು ತಂದು ಸಮುದ್ರದ ಮಧ್ಯದಲ್ಲಿರಿಸಬೇಕು. ವಾಸುಕಿಯನ್ನೇ ಹಗ್ಗವಾಗಿಸಿ ಅದಕ್ಕೆ ಸುತ್ತಬೇಕು. ದೇವತೆಗಳು ಅಸುರರು ಸೇರಿಕೊಂಡು ಸಮುದ್ರವನ್ನು ಮತಿಸಿದ್ದೇ ಹೌದಾದರೆ ಕಳೆದು ಹೋದಂತ ಸಂಪತ್ತುಗಳೆಲ್ಲ ಮತ್ತೆ ಮೇಲೆದ್ದು ಬರುವುದಕ್ಕೆ ಸಾಧ್ಯ. ಈ ರೀತಿಯಾಗಿ ಆ ಶ್ರೀಮನ್ನಾರಾಯಣನೇ ಹೇಳಿದವನಿದ್ದಾನೆ. ಅಷ್ಟು ಮಾತ್ರವಲ್ಲ, ಮತ್ತು ಒಂದು ವಿಶೇಷತೆ. ಮತ್ತೊಂದು ವಿಶೇಷ. ಹೌದು. ಏನದು? ಸಮುದ್ರ ಮಥನದ ಕೊನೆಯ ಕಾಲಕ್ಕೆ ಆಗುವಾಗ ಜರಾಮರಣ ವರ್ಜಿತವಾದಂತಹ ಅಮೃತ ಅದರಿಂದ ಮೇಲೆದ್ದು ಬರುವುದಂತೆ. ಆ ಅಮೃತವನ್ನು ಕುಡಿದಂತೆ ಹೌದಾದರೆ ಮತ್ತೆ ಸಾವೇ ಇಲ್ಲ ಅಂತೆ. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಸಮುದ್ರವನ್ನು ಮತಿಸಬೇಕು ಎಂದು ಆ ಶ್ರೀಮನ್ನಾರಾಯಣನ ಆಜ್ಞಾಗಿದೆ. ಅದನ್ನು ನಿನ್ನಲ್ಲಿ ವಿಚಾರಿಸುತ್ತಾ ಇದ್ದೇನೆ. ಸುರಪ್ಪ, ಕೇಳಿ ನಿಮ್ಮ ಭೀಮತವನೆನುತ ಬಲಿಯೊಪ್ಪಲು ಸುರಪ್ಪ, ಬಲಿರಾಯ ನಿನ್ನನ್ನು ಮಡಿದೋಡಿಸಿ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡರು ಕೂಡ ಮತ್ತು ಕೂಡ ನಿನ್ನಲ್ಲಿ ಅಣ್ಣನೆನ್ನುವ ಪ್ರೀತಿ ಮಮಕಾರ ಮತ್ತೆ ಗೌರವ ಎಷ್ಟಾದರೂ ಅಣ್ಣನಲ್ವೇ? ಅಲ್ವೇ? ಮತ್ತೆ ಕೆಲವರೆಲ್ಲ ತನ್ನ ಸ್ವಾರ್ಥವನ್ನೇ ಬಯಸುವರು. ನೀನು ಹಾಗಲ್ಲಪ್ಪ. ಅಲ್ಲಪ್ಪ. ಇಲ್ಲಿಗೆ ಬಂದಿದೆ ನಿನ್ನ ಸ್ವರ್ಗ ಬಳಿದಾದ್ರೂ ಕೂಡ ಮತ್ತೊಮ್ಮೆ ಸಿರಿ ಸಂಪತ್ತು ಸೌಭಾಗ್ಯ ಸ್ವರ್ಗ ನನಗೆ ಇಲ್ಲದಿದ್ರೂ ಚಿಂತೆ ಇಲ್ಲ. ಚಿಂತೆ ಇಲ್ಲ. ನಮ್ಮ ಅಣ್ಣನಾದ್ರೂ ಇದ್ದಾನಲ್ಲ ಸ್ವರ್ಗದಲ್ಲಿ, ನೆಮ್ಮದಿ ನಮಗದು. ಇದ್ದಾನಂದ್ರೆ ಅಲ್ಲ, ಸ್ವರ್ಗದ ಈಗ ಅಧಿಕಾರ ಸ್ವರ್ಗ ನನ್ನ ಪಾಲಿಗೆ ಆಗಿದೆ. ಹೌದು. ಆದ್ರೂ ಕೂಡ ಸಿರಿ ಸಂಪತ್ತಿ ಎಲ್ಲವೂ ಸೇರಬೇಕೆಂಬುದಾಗಿ ಹೇಳ್ತಾ ಇದ್ದೆ. ಬರೇ ಹೆಸರು ಒಂದು ಪೀಠ ಇದ್ರೆ ಸಾಕ, ಸಾಲದು.
ಉಂಟಲ್ಲ ಅದು. ಅದಕ್ಕಾಗಿ ನೀನು ಹರಿನೀರು ಅದಕ್ಕೆ ತಕ್ಕಂತ ವೈಭವವು ಇರಲೇಬೇಕು. ಇರಲೇಬೇಕೆನ್ನುವ ನಿನ್ನ ಪ್ರಯತ್ನದಿಂದಾಗಿ ನೇರವಾಗಿ ಹರಿನೀರುಪಾನೆಯನ್ನು ಹೊತ್ತುಕೊಂಡು ಬಂದವ. ಹೌದು. ಇರಸುರಪ್ಪ, ಸುರರು ಅಸುರರು ಸೇರಿ ನಾವು ಸಮುದ್ರವನ್ನು ಮತಿಸಬೇಕ. ಹೌದು. ಮಾತ್ರವಲ್ಲದೆ ಎಲ್ಲ ಸುವಸ್ತುಗಳ ಮೇಲೆ ಬರ್ತದೆ. ಕಳೆದು ಹೋದ ಸುವಸ್ತುಗಳೆಲ್ಲ ಮತ್ತೆ ಮೇಲೆದ್ದು ಬರುತ್ತವೆ. ಅದು ಬಿಡು, ಆ? ಮತ್ತೊಂದು ವಿಷಯ ಹೇಳಿದ್ಯಪ್ಪ. ಹೌದು. ಅದನ್ನು ಕೇಳುವಾಗ ಮನಸ್ಸಿಗೆ ಬಹಳ ಅಮೃತ ಅಮೃತ ಬರುತ್ತದೆ. ಅಮೃತವೇ ಇಲ್ಲದ ಅಮೃತವು ಮೇಲೆದ್ದು ಬಂದರೆ ಅದನ್ನು ನಾವೆಲ್ಲ ಕುಡಿದೆಂದಾದರೆ ಮತ್ತೆ ನಮ್ಮ ಪಾಲಿಗೆ ಜರ ಮರಣವಿಲ್ಲ, ಮರಣವೇ ಇಲ್ಲ, ಸಂತೋಷದ ವಿಷಯ. ಮುಪ್ಪು ಇಲ್ಲ, ಸದಾ ಯೌವನ ಭರಿತರಾಗಿರುತ್ತೇವೆ ನಾವು. ಹೌದಲ್ವೇ? ಹೌದು. ಈ ಸಂತೋಷದ ವಿಷಯ ನನಗೂ ಮಾತ್ರವಲ್ಲ, ಮತ್ತೆ? ಈಗ ನನ್ನ ಒಪ್ಪಿಗೆದ್ರೆ ಸಾಕಾಗುದಿಲ್ಲ. ಸಾಕಾಗುದಿಲ್ಲ. ನಮ್ಮವರಿದ್ದಾರಲ್ಲ ಹಾ, ಅವರ ಕೂಡ ಒಪ್ಪಿಗೆ ಬೇಕು. ಅವರಲ್ಲಿ ಒಂದು ಮಾತು ಕೇಳ್ತೇನೆ. ಆದೀತು, ಆದೀತು. ಯಾರಲ್ಲೇ ಬಾಲಿಸಮ್ಮ ಕುಹೋತಿ, ಕಪಟಿ, ಮೋಸಗಾರ ಇವರು ಯಾಕೆ ಬಂದದ್ದು? ಸ್ವಲ್ಪ ಈ ಮಾರಿ ಸಂತಾನಗಳನ್ನು ಇವರನ್ನು ಯಾಕೆ ಪ್ರವೇಶ ಮಾಡದೆ ಬಿಟ್ಟದ್ದು? ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನಮ್ಮ ಪ್ರವೇಶ ಮೊದಲಿನಾಗೆ ಹೋಯಿಲ್ಲ, ಮತ್ತೆ? ಬರೀ ಕೈಯಲ್ಲಿ ಬಂದಿದ್ದಾನೆ, ಹಾ. ತಲೆ ತಗ್ಗಿಸಿದ್ದಾನೆ. ಹಾ. ಬರುವುದಕ್ಕೆ ಕಾರಣ ಉಂಟು. ಹಾ. ಮತ್ತೆ ಮತ್ತೆ ಅವನನ್ನು ನಾವು ಕೆಣಕಬಾರದು. ತುಂಬಾ ಹೊತ್ತು ನಿಮ್ಮಲ್ಲಿ ಮಾತಾಡ್ತಾ ಭಾಷಣ ಬಿಗಿತಾ ಇದ್ದಾನೆ. ವಿಷಯ ಇಲ್ಲದೆ ಯಾವತ್ತು ಬರುವರ ಏನಾಗಿ ಅಂತ ಬಂದ ಅವರಿಗೆ? ವಿಷಯವೇ ಬೇರೆದು. ಹಾ. ಹರಿ ನಿರೂಪಣೆಯನ್ನು ಹೊತ್ತುಕೊಂಡು ಬಂದಿದ್ದಾನೆ. ಹಾ. ವಿರಹೇ, ಈಗ ಹೇಳಿದಂತ ಮಾತು ಏನು? ಎಂತದಂತೆ? ಸುರರು ಅಸುರರು ಸೇರಿ ನಾವು ಸಮುದ್ರವನ್ನು ಮತಿಸಬೇಕಂತೆ. ಅದು ಯಾಕಂತೆ? ಹರಿ ಆಜ್ಞೆ. ಯಾಕಂತೆ? ಮತಿಸ್ತೆ ಅಂತಂದ್ರೆ ಕಳೆದುಕೊಂಡಂತ ಸುವಸ್ತುಗಳೆಲ್ಲವೂ ಮೇಲೆ ಬರ್ತದೆ. ಎಲ್ಲ ಮೇಲೆ ಬರುತ್ತದೆ. ಆ, ನಮ್ಮ ಈ ಸ್ವರ್ಗ ಲೋಕದಲ್ಲಿ ಈಗ ಸ್ವಾಧೀನಾದ್ರಕನ ಏನುಂಟು? ಬರಿದಾದ ನಾಲ್ಕು ಲೋಕ ಎಲ್ಲ ಬರ್ಬೇಕು. ಹೌದು. ಮತ್ತೊಂದು ವಿಷಯ ಹೇಳಿದ್ದಾನೆ. ಏನು? ಮೃತವೇ ಇಲ್ಲದ ಅಮೃತವು ಮೇಲೆದ್ದು ಬರುತ್ತದಂತೆ. ಹೌದಾ? ಆ, ಅದನ್ನು ಕುಡಿದೆಂದಾದರೆ ನಮ್ಮ ಪಾಲಿಗೆ ಯಾವತ್ತು ಜರ ಮರಣವಿಲ್ಲ, ಇಲ್ಲ. ನಮಗೆ ಮುಪ್ಪೆನ್ನುವ ವಿಷಯವೇ ಇಲ್ಲ. ಹೌದಾ? ಅದಕ್ಕಾಗಿ ನನ್ನ ಒಬ್ಬನ ಒಪ್ಪಿಗಿದ್ರೆ ಸಾಕಾಗುದಿಲ್ಲ. ಅದಕ್ಕಾಗಿ ನಿಮ್ಮನ್ನೆಲ್ಲ ಕರೆಸಿದ್ದೇನೆ. ನಿಮ್ಮ ಅಭಿಪ್ರಾಯ ಬೇಕಲ್ಲ, ಹೇಳಿ. ನನ್ನದು ತೀರ್ಮಾನ ಉಂಟು. ಏನು? ಅವರು ಹೇಳಿದಕ್ಕೆ ನಾವು ಒಪ್ಪಿಕೊಳ್ಳುವುದಲ್ಲ, ಮತ್ತೆ ನಮ್ಮ ಒಪ್ಪಿಗೆ ಆಗಬೇಕು. ಆ, ಅದೇ ಸಿಗುವಂತ ಸುವಸ್ತುಗಳಲ್ಲಿ ಆ. ಸಮಪಾಲ ಆದ್ರೆ ಮಾತ್ರ ಸಮುದ್ರ ಮತನ ಮಾಡಬಹುದು. ಇಂದ್ರ ಕೇಳಿದೆ, ನಾವೆಲ್ಲ ಹೇಳಿದ ಮಾತು. ನೀನೆಂತದ್ದು ಹೇಳ್ತೀರಿ? ಸಿಕ್ಕಿದಂತ ವಸ್ತುಗಳಲ್ಲಿ ಸರಿ ಪಾಲು ನಮಗೆ ಆಗ್ಬೇಕು. ಆದೀತು, ಆದೀತು. ಅಲ್ಲ, ಅವರ ಒಪ್ಪಿಗೆ ಉಂಟು. ಪ್ರಭು, ಹಾ. ನನ್ನದೊಂದು ಆಯ್ಕೆ ಉಂಟು. ಏನು? ಬಂದಂತ ಸುವಸ್ತುಗಳನ್ನು ಹಾ. ಅದು ಯಾರಿಗೆ ಬೇಕು, ಹೇಗೆ ಬೇಕು ಹಾ. ಎನ್ನುವಂತದ್ದು ಆಯ್ಕೆ ಮಾಡುವಂತ ಜವಾಬ್ದಾರಿ ನಮಗೆ ಬಿಡಬೇಕು. ನೋಡಿ ಸರ್. ಸುಮ್ಮನೆ ಇರ್ಬೇಕು. ಕೇಳಿದಲ್ಲ ಸುರಪ್ಪ? ಆಯ್ತು, ನಾನು ಮಾತಾಡ್ಲಿಕ್ಕಿಲ್ಲ. ಅದು ಯಾವುದನ್ನು ಹೇಳ್ತಾನೆ ಅವನ ಒಪ್ಪಿಗೆ ನೆನಬೇಕು. ಮಾತಾಡ್ಲಿಕ್ಕೆಲ್ಲ ನೀನು. ನಾನು ಮಾತಾಡ್ಲಿಕ್ಕಿಲ್ಲ. ಒಡೆಯ, ಹಾ. ನನ್ನದೊಂದು ಮಾತಿದೆ. ಏನು? ಹಿರಿಯವರು ನಾವು, ಜ್ಯೇಷ್ಠರು ನಾವು, ಜ್ಯೇಷ್ಠರು. ಎಲ್ಲ ನಮಗೆ ಸಿಗ್ಬೇಕು. ಅವರಿಗೆ ಒಂದು ಕೊಡಬಾರದು. ಮೌಲ್ಯ ಇದ್ದದರೆ ನಮಗೆ ಸಿಗಬೇಕಂತ ಹೇಳುದವ. ಕೇಳಿದೆ ಸುರಪ್ಪ? ಆದೀತು. ಎಲ್ಲ ಮೌಲ್ಯವಿದ್ದದ್ದು ನಮಗೆ ನೀವು ಸಿಗಬೇಕು. ಹೇಳಿದ ಹಾಗೆ. ಈಗ ನಮ್ಮಲ್ಲಿ ಕೇಳಿ ಆಯ್ತು. ಈಗ ಒಬ್ಬರು ಸರಿ ಪಾಲು, ಹಾ. ಇನ್ನೊಂದು ಎರಡು ಪಾಲಾಯ್ತು. ಈಗ ಮತ್ತೊಬ್ಬ ಇದ್ದಾನೆ ನಮ್ಮ ತಲೆ ತಿನ್ನು, ಅವನ ಒಪ್ಪಿಗೆ ಬೇಕಲ್ಲ. ಏ ಮಗವ್ವ, ಇವನನ್ನು ಹಗ್ಗ ಬಿಚ್ಚಿ ಬಿಟ್ಟದ್ದು ಬಿಟ್ಟು ಮಕ್ಕಳವ್ವ. ಅದೇ ಅದೇ ನನ್ನನ್ನು ತಿದ್ದಲಿಕ್ಕೆ ಬಂದ ಬೇಡ. ಮುಖಾಸುರ ಬಗೆಯನ್ನ ಯಾಕೆ? ಏನು ಬಗೆಯನ್ನ ಹಾಯ್, ಹಾಗೆ ಅಲ್ವಾ? ಬಾಲಿ ಚಕ್ರವರ್ತಿ, ಬಗೆ ಚದಕ್ಕೆ ಬಚ್ಚಿ ತೆರಿಗೆ ಮತ್ತೆ ಅಲ್ಲ, ಇನ್ನೇ ತಲೆ ಬಾಲಿ ಚಕ್ರವರ್ತಿ, ನಿನ್ನ ಅಲ್ಲಿನ ದೋಷದಿಂದಾಗಿ ಏನೆಲ್ಲ ನಿನ್ನ ಬಾಯಲ್ಲಿ ಬರ್ತದ. ನಾನಂಟು ನನ್ನದು ಒಂದಾನೆ ಬೇಡ, ವಂದಿಸಿಕೊಂಡಿದ್ದೇನೆ. ಇವನೆಲ್ಲ ನನ್ನನ್ನು ಬಿಟ್ಟು ಬಂದಲ್ಲ. ಆ, ನಾನು ಅಲ್ಲಿ ಹುಗಿ ಹಗ್ಗ ಮಾಡ್ತಾ ಇದ್ದೆ. ಎಂತದ್ದು? ಹುಗಿ ಹಗ್ಗ ಅದು ಯಾಕೆ? ಆಯ್ತಾ ಅದು? ಉದ್ಯೋಗ? ಉಂಟು. ಅಲ್ಲ, ಬೇಗ ಬೇಗ ಯಾಕೆ ಮಾಡು. ತಕ್ಕೊಳ್ಳಿಕ್ಕ?
ನಿನಗೆ ಮತ್ತೆ ಬೇಕಾಗ್ತದೆ. ಯಾರಿಗಾದ್ರೆ ಅವಶ್ಯಕತೆ ಇದ್ರೆ ಕೊಡು ಅಂತ. ನನಗೆ ಅದು ಬೇಡ, ನೀನು ಯಾಕೆ ನಿನಗೆ ಮಾಡುದು? ಎಲ್ಲಿ ಕೇಳಿ ಅವರಿಗೆ ಬೇಕಾದ್ರೆ ಅವಶ್ಯಕತೆ ಇದ್ರೆ ಅವರು ಮಾಡ್ತಾರೆ. ಕೆಲಸ ಇಲ್ಲದಲ್ಲಿ ಕೂತಿದ್ದೆ ನಾನು. ಹಾ. ಏನಾದ್ರೂ ಇನ್ನು ಕೆಲಸ ಮಾಡ್ಬೇಕಲ್ಲ. ಹಾ. ಇಷ್ಟ ಆಗುವಾಗ ನೀವೆಲ್ಲ ಮಾತಾಡುದು ನನಗೆ ಕೇಳ್ತು. ಕೇಳಿತಾ? ಹಾ. ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಹಾ, ಇವರು ಹೇಳಿದ ಯಾವ ಮಾತಿಗೂ ನನ್ನ ಒಪ್ಪಿಗೆ ಇಲ್ಲ. ಇವರದ್ದು ಪ್ರತ್ಯೇಕ ಆಯ್ತಾ? ಅದೇನು ಒಪ್ಪಿಗೆ ಇಲ್ಲ? ಯಾಕೆ? ಅವ ಅವ ಸಾಬೂನ್ ಅಂತ ಹೇಳಿದ್ದು. ಅದು ನಿನ್ನ ತಲೆಗೆ ಹಾಕಿ ತಿಕ್ಕಲಿಕ್ಕೆ. ಸ್ವರಂಬರ ಪುಣ್ಯಾತ್ಮ ಶಂಬರ ಸ್ವರ್ಬಾನು ಇವರು. ಸ್ವರ್ಬಾನು. ಹಾ. ಸಲ್ಮಾನು ಸಾಂಬಾರು. ಹಾಗಲ್ವಾ? ವಾ. ಶಂಬರ. ಇವನೆಲ್ಲ ಹೇಳಿ ಸಮುದ್ರ ಮಸಾಲ ಮಾಡುದಂತೆ. ಹಾ, ಹೌದು. ಸಿಕ್ಕಿದ್ರಲ್ಲಿ ಹಾ. ಸಮಪಾಲು ಹಾ. ಅನ್ನ ಆಗಲಿಕ್ಕಿಲ್ಲ. ಒಬ್ಬ ಸಮಪಾಲು ಒಬ್ಬ ಎರಡು ಪಾಲು ಅಂತ ಹೇಳ್ತಾ ಇದ್ದಾನೆ. ಅನ್ನ ಹಾಗೆ ಆಗೋದಿಲ್ಲ. ನಾವು ಸಂಖ್ಯೆಯಲ್ಲಿ ಜನ ಹೆಚ್ಚಿಲ್ವಾ? ಹೌದು. ಇವನು ಕಡಿಮೆ. 66 ಕೋಟಿ. ನಾವು 66 ಕೋಟಿ. ಕೋಟಿ ಅಲ್ವಾ? ಕೋಟಿ. ನಿನ್ನನ್ನು ಬಿಟ್ಟು ನಮ್ಮಲ್ಲಿ ಕೋತಿ ಬೇರೆ ಯಾವುದೂ ಇಲ್ಲ. ಇವನೊಬ್ಬನೇ. ನನ್ನನ್ನು ತಿನ್ನಲಿಕ್ಕೆ ಬರಬೇಕು. ಮತ್ತೆಂತದ ಕೋತಿ? ನೀವು ಹೇಳಿದ ಇವನು ಸಂಖ್ಯೆಯಲ್ಲಿ 33 ಕೋಟಿ. 33 ಕೋಟಿ ಕೋಟಿ ನನ್ನನ್ನು ತಿನ್ನಲಿಕ್ಕೆ ಬರಬೇಡ. ಇದ್ರೂ ಸರಿಯಾಗೋ ಜಾತಿ ಅಲ್ಲ. ಅವನಿಗಿಂತ ನಾವು ಹಿಮ್ಮದಿದ್ದೇವೆ. ಹೌದೌದು. ಇಷ್ಟ ಆಗುವಾಗ ಮೂಗು ಬಾಲಾಗಬೇಕು. ಆಯ್ತು, ಕೊಡು ಕೊಡು ಕೊಡು. ಮೂಗು ಬಾಲು ನಾನು ಮಾಡ್ತೇನೆ ನಿನ್ಗೆ. ಮತ್ತೇನು? ಮೂಗು ಸಿಕ್ಕಿದ ಸುಮಾರಲ್ಲಿ ಮೂಗು ಬಾಲು. ಸಿಕ್ಕಿದ ಸ್ವತ್ಗಳಲ್ಲಿ 3 ಪಾಲಾಗಲಿ. ಒಂದು ಮಾಲು ಅವನಿಗೆ, 2 ಮಾಲು ನಮಗೆ. ಒಪ್ಪಿಗೆ ಉಂಟಾ ಕೇಳಿ ಹೇಳಿದ ಮಾತು ಕೇಳಿದೆ ಅಲ್ಲ? ಆದಷ್ಟು ಎಲ್ಲ ಸಿಕ್ಕಿದಂತ ಸ್ವತ್ಗಳಲ್ಲಿ 1 ಪಾಲು ನಿನಗೆ, 2 ಪಾಲು ನಮಗೆ. ಒಪ್ಪಿಗೆ ಉಂಟಲ್ಲ? ಒಪ್ಪಿಗೆ ಇದ್ದರೆ ಇನ್ನೇನಾಗಬೇಕು ಅದನ್ನು ಹೇಳು. ಬಾಯಲ್ಲಿ ಹೇಳುದಲ್ಲ. ಗುರಪ್ಪ, ಬಾಯಲ್ಲಿ ಹೇಳಿದ್ರೆ ಆಗ್ಲಿಕ್ಕೆಲ್ಲ. ಭಾಷೆ ಆನಬೇಕು. ಭಾಷೆ ಕೊಡಬೇಕು. ಆಯ್ತಲ್ಲ. ನನ್ನದೊಂದು ಇದ್ದಾನೆ. ಹಾಗಾದ್ರೆ ತರ ಮಾಡು. ಇನ್ನು ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು? ದೇವರಲ್ಲಿ ಮೊತ್ತಮಗಳಾಗಿ ವಂದಿಸಿಕೊಳ್ತಾ ಇದೆ. ಶುಭವಾಗಲಿ. ಸೀಮೆಣ್ಣೆ ಎಂತದ ಹಾಗಲ್ವಾ? ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. ಯಾವ ಸೀಮೆನೆ? ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಒಯ್ಕುಂಡ ಓಸಿ. ನಿನ್ನ ಜೀವನವೇ ಅದು ಆಗಿ. ಇಲ್ಲಿ ಬಾ. ಇಲ್ಲಿ ಬಾ. ನೀನು ಹುಟ್ಟುವಾಗ್ಲೇ ಹಾಗೆಯಾ ಅಥವಾ ಈಗ ಹಾಗೆಯಾ? ಉಂಡು ಆಗಲಿ. ಅಲ್ಲಿನ ದೋಷವನು. ವೈಕುಂಠ ವೈಕುಂಠವಾಸಿ. ವೈಕುಂಠ ಓಸಿ. ಪುಣ್ಯಾನೆ ನಮ 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 ನಮ. ಸರಿಯಾಗಿ ನಮಸ್ಕಾರ ಮಾಡ. ಮಾಡಿ ಹೌದಲ್ವಾ? ಹಾಗಿದ್ರೆ ಸಮುದ್ರ ಮಥನವನ್ನು ಮಾಡುವುದಕ್ಕಾಗಿ ನೀವೆಲ್ಲ ಜೊತೆ ಸೇರಿಸಿಕೊಂಡು ಬಂದಿದ್ದೀರಿ. ನಿಮ್ಮಪ್ಪನ ಮನೆಗೆ ಬಂದಿದ್ದೇನೆ. ಬಹು ನಿರೀಕ್ಷೆಯ ಸಮುದ್ರ ಮಥನ ಆಗಬೇಕು ತಾನೇ? ಆಗ್ಬೇಕು ದೇವರೇ. ಸಾಹಿತ್ಯಗಳು ಬೇಕು, ಮಂದರಾತ್ರಿ ಬೇಕು. ಮಂಗನಗಿಂಡಿ ಮಂಗನಗಿಂಡಿಯಲ್ಲಿ ಉಂಟು. ಮಂಗನಗಿಂಡಿ ಹಾಗಲ್ವಾ? ಮಂದರಾತ್ರಿಯ ಮಂದರಾತ್ರಿ ಮನ್ನರಾಧನೆ. ಹೌದು. ಅನ್ನದಾನಕ್ಕೆ ಬನ್ನಿ. ಯಾವುದೋ ಭಾರ ಆಗುತ್ತದೆ, ಪರ್ವತ ಭಾರವಾಗುತ್ತದೆ. ಯೋಚಿಸಬೇಡಿ, ನನ್ನ ವಾಹನವಾದಂತಹ ಗರುಡನನ್ನು ಕಳುಹಿಸಿಕೊಟ್ಟಿದ್ದೇನೆ. ನಿಮ್ಮನ್ನು ಉಪಕಾರ ಮನೆಯಲ್ಲಿಕ್ಕಿಲ್ಲ ದೇವರೇ. ಉಪಕಾರ? ಹೌದು. ಯಾವ ಉಪಕಾರ? ನೀವೊಂದು ಗೌಡನನ್ನು ಕಳಿಸಿದ್ರಲ್ಲ. ಯಾರು? ಗೌಡ. ಗೌಡ ಗರುಡನನ್ನು? ಆ ಸಾಮಾನ್ಯ ಗೌಡ ಅಲ್ಲ, ಅವ ದೇವೇ ಗೌಡ. ದೇವರ ವಾಹನ ಗರುಡ. ಹೌದಲ್ವಾ? ಕಳಿಸಿ ಒಂದು ಉಪಕಾರಿ ಮಾಡಿದೆ. ಉಪಕಾರ ಮಾಡಿದೆ. ಆಯ್ತಪ್ಪ. ಹಾಗಿದ್ರೆ ವಾಸುಕಿ ಬೇಕು. ವಾಸುಕಿ ತನ್ನಿ. ವಾಸುಕಿ
ಎಲ್ಲ ಸಿದ್ಧತೆ ಆಗಿದೆ. ಯಾವುದೇ ಒಂದು ಕಾರ್ಯ ಆಗಿರ್ಬೇಕಿದ್ರೆ ವಿಘ್ನ ನಿವಾರಕನಾದಂತಹ ಗಣಪತಿಯ ಹೌದೌದು ಪ್ರಾರ್ಥನೆ ಆಗಬೇಕು, ಸುತ್ತಿ ಆಗಬೇಕು. ನಾನು ಮಾಡ್ತೇನೆ. ಅದು ಅಂಗವಿಕಲನೆ ಮಾಡಬೇಕು ಪ್ರಾರ್ಥನೆ. ಅಂಗವಿಕಲ ಅಂತ ಹೇಳಿದ್ರೆ ಅಲ್ಲ, ದೇವರು ಬೇಗ ಒಲಿಯುತ್ತಾರೆ. ಹಾಂಗ ನಾನೇ ಕೈ ಮುಗಿತೇನೆ. ಓ ಕಂಡ ಮಾಕಾಯ, ಎಂತದ ಓ ಕಂಡ ಮಾಕಾಯ, ವಕ್ರತುಂಡ ಮಹಾಕಾಯ, ಕೋತಿ ಸೂರ್ಯ ಸಮಾಪರುವ, ಕೋತಿ ನೀನು ಕೋಟಿ ಸೂರ್ಯ ಸಮಪ್ರಭ, ನಿಗಾಗಿ ನಮ್ಮ ಕುಟುಂಬ ಸಂಗಮನ ನಿರ್ವಿಘ್ನಂ ಕುರುಮೇ ದೇವ ಸಂಗಮಗಾಲ ಸಂಗಮನ ಸರ್ವ ಕಾರ್ಯೇಶು ಸರ್ವಧ. ಆಮಿ ಕಟಪತಿ ದೇವನೇ, ಗಣಪತಿ ದೇವನೇ. ಅದೇ ಅವ ಪ್ರಾರ್ಥನೆ ಮಾಡಿದ್ದಲ್ಲ, ಜೋರು ಮಾಡಿದ್ದು ನಿಜವಾಗಿ. ದೇವರು ಅಲ್ಲಿ ತನಕ ಬಂದಿದ್ದಾರೆ, ಅಲ್ಲಿಂದಲೇ ಓಡಿ ಹೋದು ನೋಡಿ. ನಿಧಾನ ಮಾಡಿದ್ರೆ ಹೆದರಿಕೆಯಿಂದ ಜೋಮ್ ಬೇಗ ಬಂದಲ್ಲಿ ಅವನ ಭಾವ ಬೇರೆ. ಹಾಗಿದ್ರೆ ಪರ್ವತವನ್ನು ಇಳಿಸಬೇಕಲ್ವಾ? ನೀರಿಗೆ ಇಳಿಸಿ, ನೀರಿಗೆ ಇಳಿಸಿ. ಭಾಗವತ ಮುಗುಲುತ್ತದೆ, ಪರ್ವತ ಮುಗುಲುತ್ತದೆ, ಮುಳುಗುತ್ತದ. ಯೋಚನೆ ಮಾಡಬೇಡಿ, ಇದು ಕೂರ್ಮಾವತಾರವನ್ನು ತಗೊಂಡಿದ್ದು. ಒಂದು ಗೋಧುಮ, ಯಾವುದು? ಒಂದು ಗೋಧುಮ ಕೂರ್ಮ. ಇನ್ನು ಮಸಾಲೆ ಬರ್ಲಿಕ್ಕೆ ಯಾವುದು? ಮಸಾಲೆ. ಹಾಗಲ್ವಾ? ಕೂರ್ಮ ಅವತಾರವನ್ನು ತಳೆದು ಪರ್ವತವನ್ನು ಆಧರಿಸಿದವನಿದ್ದೇನೆ. ಇನ್ನು ಗಾದೆ ಮಾಡಿದ್ದೀನಿ. ಹೌದಲ್ವಾ? ಹಾಗಿದ್ರೆ ಮತ ಮಾಡಬೇಕು. ಮತಿಸಿ ಮತಿಸಿ. ಮುಖ ಏನಾಯ್ತು? ಈ ರೀತಿ ಮೊದಲ ಮಾಡುವುದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಯಾಕೆ ಒಪ್ಪಿಗಿಲ್ಲ? ನಾವು ಇಡೀ ಮಾಗಿಲು ಇಡೀ ಮಾಗಿಲು ಹಿರಿಬಾಗಿಲಲ್ಲ, ಸಿರಿಬಾಗಿಲು. ಹಿರಿಯವರು ಹಿರಿಯ ಭಾಗಿಗಳು, ಇವರು ಕಿರಿ ಮಾಗಿಲು, ಕಿರಿಯ ಭಾಗಿಗಳು. ನಾವು ದೊಡ್ಡವರಲ್ವಾ? ಹೌದೌದು. ನಮಗೆ ತಲೆ ಭಾಗ ಆಗಬೇಕು. ನಿಮಗೆ ತಲೆಭಾಗ ಆಗಬೇಕು. ದೇವೇಂದ್ರ, ನಿನಗೆ ಏನಾಗಬೇಕು? ನಮಗೆ ತಲೆ ಭಾಗ ಆಗಬೇಕು. ಓಹೋ, ನನ್ನ ತಲೆ ಭಾಗ ಆಗುದು ನೋಡಿದ್ಯಾ? ಅದಲ್ಲ. ಹಾಗಿದ್ರೆ ಹಿರಿಯವರಾಗಿದ್ದಾರೆ, ನಾವು ಹಿರಿಯರಲ್ಲ, ದೊಡ್ಡವರು, ಶ್ರೇಷ್ಠರಾಗಿದ್ದಾರೆ, ವರಿಷ್ಠರಾಗಿದ್ದಾರೆ, ವರಿಷ್ಠರಾಗಿದ್ದಾರೆ. ಅವರಿಗೆ ತಲೆಭಾಗ ಆಗಬೇಕಂತಲ್ಲ? ಆದಿತ್ತು, ಆಗ್ಲಿ. ತಲೆ ಹಿಡುಕರ ಅವರು ಹಿಡಿ ತಲೆಯ ಭಾಗ ನಮ್ಮ ಭಾಗ. ತಲೆಯ ಭಾಗ ನಿಮಗೆ. ದೇವ್ರೆ, ಇವರ ತಲೆಗೆ ನಿಜವಾಗಿ ಕೊಡಬೇಕು. ಈ ಅಂಗವೈಕಲ್ಯರಿಗೆ ಇದ್ದಷ್ಟು ಬುದ್ಧಿ ಚುರುಕು ಮತ್ತೆ ಯಾರಿಗೂ ಇರುವುದಿಲ್ಲ ನೋಡಿ. ಇನ್ನು ಮತ್ತೆ ಮತ್ತೆ ಅಂಗವಿಕಲ ಯಾರಿಗೂ ಈ ವಿಚಾರ ಒಳ್ಳೆಯಿಲ್ಲ. ಗೊತ್ತಾಗಿದೆ, ನಿಮ್ಮ ಕೂಟದಲ್ಲಿ ಬೇಕು ಆಯ್ತಾ? ಯಾವ ಆದೀತು, ಆದೀತು, ಆದೀತು. ಮರ್ತಿಸುತ್ತಿರುವಂತಹ ಸಮಯದಲ್ಲಿ ವಾಸುಕಿ ವಿಷವನ್ನು ಕಾರುತ್ತಾ ಇದ್ದಾನೆ. ಇದನ್ನು ಹೀಗೆ ಬಿಟ್ರೆ ಬ್ರಹ್ಮಾಂಡವೇ ನಾಶವಾದೀತು. ಅದಕ್ಕಾಗಿ ವಿಷವನ್ನು ನಾನು ಕುಡಿದು ಬಿಟ್ಟನು. ಇಬ್ಬರು ಸೇರಿ ನಮ್ಮ ದೇವರು ನಮ್ಮ ದೇವರು ಆ ಹೆಂಗಸು ನೋಡಿ
ಕುಂತಿ ಯಾರು ಹೆಂಗಸು? ಕುಂತಿ ಹೆಂಗಸು ಒಂದು ನಮ್ಮ ದೇವನ ಕುತ್ತಿಗೆಂದು ನಿಮ್ಮ ಅಮ್ಮ ಅಲ್ವಾ ಅದು? ನಮ್ಮ ಅಮ್ಮ ಪುಣ್ಯಾತ್ಮ. ಪುಣ್ಯಾತ್ಮ. ನಿನಗೆ ಅಮ್ಮನ ಪರಿಚಯ ಇಲ್ವಾ? ಭಾಗವತಮ್ಮ ಪಾರ್ವತಿ ಇದೆ. ಪಾರ್ವತಮ್ಮ. ಅಲ್ಲ ಭಾಗವತಮ್ಮನ ಬೊಟ್ಟು ದೊಡ್ಡದಲ್ವಾ? ಹೌದೌದು, ನೋಡುವ ಗೊತ್ತಾಗುದಿಲ್ಲ. ಯಾಕೆ ನಮ್ಮ ದೇವನನ್ನು ನೀವು ಕೂಡ ನೀವು ಮೋಸ ಮಾಡು ನಮ್ಮ ದೇವನನ್ನು ಕೊಲ್ಲನ್ನು ನೋಡುದು ಕೊಲ್ಲುವುದಾ? ಯಾರು ಕೊಂದದ್ದು? ಮತ್ತೆ ಈಗ ಕೊಲ್ತೀವಿ ನೀವು ಬಾಯಿಂದ ನಾವು ಕುತ್ತಿಗಿದ್ದೀನಿ ಕುತ್ತಿಗೆ ಹಿಡಿದದ್ದು ಯಾಕೆ? ಯಾಕೆ? ವಿಷವನ್ನು ಕೊಡ್ತದ್ದಲ್ವಾ? ಹೌದು. ವಿಷ ಒಳಗೆ ಹೋಯ್ತು ಅಂತಾದ್ರೆ ಏನಾಗುತ್ತದೆ? ಏನಾಗ್ತಾನೆ? ಒಳಗಿರುವಂತಹ ಬ್ರಹ್ಮಾಂಡ ಸುಡ್ತದೆ. ಓ ಬೋರ್ ಮಂಡ್ಯ ಸುಲ್ತಾನ ಬ್ರಹ್ಮಾಂಡ ಸುಡ್ತದೆ. ಹೋಗ್ಲಿ ನಮಗೇನು. ಹಾ, ನಾನು ಹೇಳ್ತದ್ದು ಯಾಕೆ? ಯಾಕೆ? ಹೊರ ಬರಬಾರ್ದು. ಹೊರ ಬಂದ್ರೆ ನಿಮ್ಮ ಸಂತಾನ ನೋಡಿ ವಿಷಯ ಎಲ್ಲ ಇಲ್ಲಿ ಉಂಟು. ಇನ್ನು ಮುಂದೆ ನಮ್ಮ ದೇವರು ನಂಜುಂಡೇಶ್ವರ. ಓ ನಮ್ಮ ದೇವರು ಗಂಜುಂಡ. ಯಾವುದು? ನಮ್ಮ ದೇವರು ಗಂಜುಂಡ. ಗಂಜುಂಡಲ್ವಾ? ನಂಜುಂಡ. ನಂಜುಂಡ. ಹೌದೌದು. ಪರಲು ನೋಡಿ ನೀಲಿ ಆಗಿದೆ. ನೀಲಕಂಠ. ಓ ಇನ್ನು ಮುಂದೆ ನಮ್ಮ ದೇವರು ಪಾರ್ವತಿ ಗಂಡ ಅಲ್ಲ ಮತ್ತೆ ನೀಲು ಗಂಡ. ನೀಲಕಂಠ. ಹೌದೌದು. ಅದಾಯ್ತು. ಹಾ. ಇನ್ನು ಮಾತಾಡ್ಬೇಕು. ದೇವನು ಬರ್ಬೇಕು. ನೀವು ಬಂದ್ಮೇಲೆ ಆಗದಿಂದ ನಿಂತು ನಿಂತು ಸಾಕಾಗಿ ಹೋಗಿದೆ. ನಾನು ಸ್ವಲ್ಪ ಕೂತ್ಕೊಂಡು ನೀನು ನಿಲ್ಲಿಕ್ಕಾಗಿ ಇದ್ದದ್ದು ಇಲ್ಲಿ. ಯಾರಿಗೆ? ನಿನ್ನ ಅಪ್ಪನಿಗೆ? ನಿನ್ನ ಅಪ್ಪನಿಗೆ ಹೀಗೆ ಬಂದ್ಬೇಕು. ನನಗ ದೇವರು ಕೂತ್ಕೊಳ್ಬೇಕು. ಅದ್ಯಾಕೆ ಎತ್ತರ ಬಿಟ್ಟು ಅದು ದೇವರಿಗೆ ಗೊತ್ತಾಗ್ತದೆ. ಮುಖ ಏನು ಪಕ್ಷಪಾತವನ್ನು ಮಾಡಿದೆ? ಇಲ್ಲಿ ಪಕ್ಷಿ ಅಂತ ಯಾರಿಗೆ? ನಾನು ದುಡಿದದನ್ನು ನೋಡಿದ್ಯಾ? ಯಾವಾಗ ಬಂದು ದುಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ತುಂಬಾ ಸಮಯದಿಂದ ನಮ್ಮ ಹೊತ್ತಿಗೆ ಇದ್ದೀನಿ ದೇವರೇ. ಹೌದಲ್ವಾ? ನನಗೆಲ್ವಾ ಆಸನ? ದೇವರೇ ನೀವು ಬೇಸರ ಮಾಡಬಾರ್ದು. ನಮ್ಮ ದೇವರನ್ನು ಕೂತುಕೊಳ್ಳಿಸಲು ಕಾರಣ ಉಂಟು. ಏನು ಕಾರಣ? ನಮ್ಮ ದೇವರು ಕುಡ್ದಿದ್ದಾನೆ. ನಾನು ನೋಡಿ ಕುಡ್ದನ್ನು ನೋಡಿದ್ದೇನೆ. ನಾನು ನಿನ್ನ ಪೀಠ ನನಗೆ ಬೇಡ. ಎಂತದ್ದು ಕುಡ್ದದ್ದು? ಅದಲ್ಲ ವಿಷ ಕುಡಿದಿದ್ದಾರೆ. ಹಾಗೆ ಕುಣಿದವನು ಎಷ್ಟೊತ್ತಿಗೆ ಬೀಳ್ತಾನಂತ ಹೇಳಲಿಕ್ಕೆ ಆಗುದಿಲ್ಲ. ಕೂತ್ಕೊಂಡು ನಂಗಾಗಲಿಲ್ಲ. ನೋಡು ವಿಷ ಒಳಗೆ ಹೋಗ್ಲಿಲ್ಲ. ಓ ಇಲ್ಲೇ ಉಂಟು, ಗಟ್ಟಿಯಾಗಿದೆ. ದೇವನು ಕೂತ್ಕೊಳ್ಬೇಕು. ಓ ಕೈ ಸಾಲ ಓಸಿ, ಕೈ ಸಾಲ ಓಸಿ, ಕೈ ಸಾಲ. ಹಾಗಾದ್ರೆ ಕುಡಿದವರಿಗೆ ಎತ್ತರ ಪೀಠ. ಹೌದು, ಮತ್ತೆ ರಗಾಲ ಇರುವುದು. ಕೈ ಸಾಲ ಅಲ್ಲೂ ಅದು ಕೈಲಾಸವಾಸಿ. ಕೈಲಾಸವಾಸಿ. ಆಯ್ತು ದೇವರೇ ನೀವು ಕೂತ್ಕೊಳ್ಳಿ. ಸಾಲ ಮಾಡೋ ಎಲ್ಲರಿಗೂ ಸಾಲ ಅವರೇ ಕೊಡುದು. ಹೌದಾ? ಮತ್ತೆ ನೀವು ಕೂತ್ಕೊಳ್ಳಿ. ನನ್ನ ಭಕ್ತ ಅಲ್ವರಿಗೆ ಯಾವಾಗ ಬೀಳ್ತೀರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತು ಅದನ್ನೇ ಹೇಳಿದ. ಇನ್ನು ಮುಂದೆ ಮುಂದೆ ಆಗಲಿ. ನನಗೆ ಆಸನದ ವ್ಯವಸ್ಥೆ ಇಲ್ವಾ? ನಿಮ್ಗೆ ಬೇಡ. ನೀವು ಹೀಗೆ ನೀವು ಸುಧಾರಿಕೆ ಮಾಡಿಕೆ ಬೇಕು. ಹಾಗಿದ್ರೆ ಮತ್ತೆ ಇರ್ತೀನಿ. ಇದೊಂದು ಬೇಕೇ ಬೇಕು ನಮಗೆ. ನಿನ್ನ ಒಬ್ಬಗೆ ಅಂತ ಓದಿದ್ದಲ್ಲಪ್ಪ. ನೋಡು, ಯಾರು ಗೊಬ್ಬೆ ಹಾಕಬೇಡಿ, ಯಾರು ಗೊಬ್ಬೆ ಹಾಕಬೇಡಿ. ಇದೇನು ಗೊತ್ತಾಯ್ತಾ? ಇದು ಕಾಮಧೇನು. ಇದೇನು ಕಾಮಧೇನು. ಇದೇನು ಕಾಮಧೇನು ನಮಗೆ ನಿಮಗೆಲ್ಲ. ಮತ್ತೆ? ಇದು ಎಲ್ಲಿರ್ಬೇಕಾದ್ದು? ಸ್ವರ್ಗಲೋಕದಲ್ಲಿ ಇರ್ಬೇಕಾದ್ದು. ಇನ್ನು ಅಲ್ಲಿ ಕಾಮಿಸಿದ್ದನ್ನು ಕೊಡಬಲ್ಲ ಕಾಮಧೇನು ಸ್ವರ್ಗಲೋಕಕ್ಕೆ. ಎಷ್ಟು ಅಂದ ಇತ್ತು ನೋಡಿ, ಎಷ್ಟು ಚಂದ. ಹೌದೌದು. ಏನಾಯ್ತಾ ನಿನಗೆ? ನಿನಗೇನಾಯ್ತಾ? ಹಾಗಲ್ವ ಅದು ಆಯಾಸ. ಒಬ್ಬೊಬ್ಬರ ಮುಖವನ್ನು ನೋಡಿದೆ ಅಂತ ಆದ್ರೆ ಯಾರಿಗೂ ಕೂಡುವುದಿಲ್ಲ ಅಂತ ಕಾಣಿದೆ. ಯಾರ ಮುಖನಲ್ಲೂ ಸುಖ ಇಲ್ಲ. ಆಯಾಸ ಪಟ್ಟಿದ್ದೇವೆ ದೇವರೇ. ಎಷ್ಟು ಹೊತ್ತಾಗಿ ನಾವು ಇಲ್ಲಿಗೆ ಬಂದು ಸಮುದ್ರ ಮಥನ ಆಗ್ಲಿಕ್ಕೆ
ಬರ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಿದ್ದೀರಾ ನೀವು? ಮತ್ತೆ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು. ಸ್ವಲ್ಪ ವಿಶ್ರಾಂತಿ ಬೇಕು. ಕೈ ಕಾಲು ಬರಲಿಲ್ಲ. ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು.